ನಮಸ್ಕಾರ ವೀಕ್ಷಕರೇ, ಅಗ್ರಿಗೋಲ್ಡ್ನಲ್ಲಿ ಮೂಡಿದ ಭರವಸೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಶಾಂಕ್ ಕೌಡೂರು. ಭಾರತದಾದ್ಯಂತ, ಕರ್ನಾಟಕದಲ್ಲಿ ಮಾತ್ರವಲ್ಲ, ಭಾರತದಾದ್ಯಂತ ಕೇವಲ ಒಂದು ರಾಜ್ಯದಲ್ಲಿ ಸೀಮಿತವಾಗಿದ್ದಂತಹ ಒಂದು ಬಿಸ್ನೆಸ್ ಈಗ ಭಾರತದಾದ್ಯಂತ ಹಲವಾರು ರಾಜ್ಯಗಳಲ್ಲಿ ಹಮ್ಮಿಕೊಂಡು ಯಾವೆಲ್ಲ ರೀತಿಯಾಗಿ ಗ್ರಾಹಕರು ಅದರಲ್ಲಿ ಮೋಸ ಹೋಗಿ ಕೊನೆಯ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಇದು ಮುಟ್ಟಿದೆ ಅಂದರೆ ಈಗ ಕಾನೂನು ರೂಪಕವಾಗಿ ಆ ಸ್ಥಳವನ್ನು ಒಂದು ಸೇಲ್ ಮಾಡುವುದರ ಮುಖಾಂತರ ಗ್ರಾಹಕರಿಗೆ ಕೊನೆಯ ಮಟ್ಟಿನಲ್ಲಿ ಹಣವನ್ನು ನೀಡುವಂಥ ವ್ಯವಸ್ಥೆಗಳು ಈಗ ಬಂದಿದೆ. ಕೇವಲ ಒಂದು ಖಾಸಗಿ ಒಂದು ಉದ್ಯೋಗ, ಖಾಸಗಿಯಾದಂತಹ ಒಂದು ಉದ್ದಿಮೆ ಈಗ ಕೇವಲ ಸರ್ಕಾರದ ಒಂದು ಹಸ್ತದಲ್ಲಿ ಇರುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ. ಯಾವೆಲ್ಲ ರೀತಿಯಾದಂಥ ತೊಂದರೆ ಗ್ರಾಹಕರಿಗೆ ಇದಕ್ಕಿಂತ ಮುಂಚೆ ಆಗಿದೆ, ಇನ್ನೇನು ಆಗ್ಲಿಕ್ಕಿದೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಅಗ್ರಿಗೋಲ್ಡ್ನ ಬಗ್ಗೆ ಕೊಡ್ಲಿಕ್ಕೋಸ್ಕರ ಭಾರತೀಯ ಮಧು ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ಅಗ್ರಿಗೋಲ್ಡ್ ಗ್ರಾಹಕರ ಮತ್ತು ಏಜೆಂಟರ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂಥ ಕೆ ನಾರಾಯಣ ಶೆಟ್ಟಿ ಮತ್ತು ಅಗ್ರಿಗೋಲ್ಡ್ ಗ್ರಾಹಕರ ಏಜೆಂಟರ ಹಿತರಕ್ಷಣಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾದಂತಹ ರಾಜನ್ ಅವರು ನಮ್ಮ ಜೊತೆ ಇದ್ದಾರೆ. ಇಬ್ರು ಕೂಡ ಅತಿಥಿಗಳು. ಮೊದಲನೇದಾಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋದು. ತಾರಸಮ್ಗೆ ಕಾರ್ಯಕ್ರಮ ಸ್ವಾಗತ. ಮೊದಲನೇದಾಗಿ ನಾರಾಯಣ ಶೆಟ್ಟಿ ಅವರ ಬಳಿ ಈಗ ನಂಗೆ ಕಂಪ್ಲೀಟ್ ಆಗಿ ಈಗ ನಾವು ಅಗ್ರಿಗೋಲ್ಡ್ ಅನ್ನುವಂಥದ್ದು ಕರ್ನಾಟಕದಲ್ಲಿ ಮೊದಲು ಹುಟ್ಟಿಕೊಂಡಿತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಲವಾರು ರಾಜ್ಯಗಳಲ್ಲಿ ಅದು ಹುಟ್ಟಿಕೊಂಡಿದೆ. ಆದರೆ ಅಗ್ರಿಗೋಲ್ಡ್ ಅನ್ನುವಂಥದ್ದು ಅದರ ಬಗ್ಗೆ ಒಂದು ಹಿನ್ನೆಲೆ ಯಾವ ರೀತಿಯಾಗಿದೆ? ಸುಮಾರು 1993ರಲ್ಲಿ ಪ್ರಾರಂಭವಾದ ಈ ಸಂಸ್ಥೆ, 96ರಲ್ಲಿ ಪ್ರಾರಂಭದ ಈ ಸಂಸ್ಥೆ ಎಲ್ಲ ಒಂದು ಸುಮಾರು 8 ರಾಜ್ಯಗಳಲ್ಲಿ ಪಸರಿಸಿ ಕರ್ನಾಟಕದಲ್ಲಿ ಅದು ತುಂಬ ವೇಗದಿಂದ ಬೆಳೆಯಿತು. ತುಂಬ ಅತಿ ಹೆಚ್ಚು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತೇವೆ ಅಂತ ಹೇಳಿಕೊಂಡು ಜನರನ್ನು ಮರಳು ಮಾಡಿಕೊಂಡು ಅವರು ಎಲ್ಲ ಗ್ರಾಹಕರನ್ನು ಸೇರಿಸಿಕೊಂಡ್ರು. ವಿವಿಧ ರೀತಿಯ ಸ್ಕೀಮ್ಗಳನ್ನು ಮಾಡಿದರು. ಲ್ಯಾಂಡ್ ಕೊಡ್ತೇವೆ, ಸೈಟ್ ಕೊಡ್ತೇವೆ, ಈ ಥರ ಎಲ್ಲ ನಾನಾ ಅಂಶಗಳನ್ನು ಒಡ್ಡಿಕೊಂಡು ಮಾಡಿದರು. ಮೊದಲು ಈ ಸಂಸ್ಥೆ ಅತ್ಯಂತ ಚೆನ್ನಾಗಿ ನಡೀತಾ ಇತ್ತು. ಯಾವಾಗ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯದ ಒಂದು ಗಲಾಟೆ ಪ್ರಾರಂಭವಾಯಿತು, ಆವಾಗ ಆಂಧ್ರ ಮತ್ತು ಕರ್ನಾಟಕದಲ್ಲಿ ಇದ್ದಂಥ ಕೆಲವು ಬ್ರಾಂಚಸ್ಗಳಲ್ಲಿ ಹಣ ಕಲೆಕ್ಷನ್ ಆಗುವಂಥದ್ದು ಕಡಿಮೆ ಆಗ್ತಾ ಹೋಯಿತು. ಜೊತೆಗೆ ಯಾರ್ದು ಹಣ ಡ್ಯೂ ಆಯಿತು ಅವರಿಗೆ ವಾಪಸ್ ಸಿಗದಾಗ ಗ್ರಾಹಕರು ಭಯಭೀತರಾದರು, ಮುಂದೆ ಕಟ್ಟುವುದನ್ನು ನಿಲ್ಲಿಸಿಬಿಟ್ರು. ಹೀಗೆ ಇದು ಅಧಪತನಕ್ಕೆ ಸ್ಟಾರ್ಟ್ ಆಯಿತು. ಇದನ್ನು ಮನಗೊಂಡು ಭಾರತೀಯ ಮಧು ಸಂಘಕ್ಕೆ ಅನೇಕ ಗ್ರಾಹಕರು ಬಂದು ತಮ್ಮ ನೋವನ್ನು ತೋಡಿಕೊಂಡರು. ಆವಾಗ ರಾಜನ್ ಮತ್ತು ಚಂದ್ರಶೇಖರ್ ಶನಿಲ್ ಅಂಥವರೆಲ್ಲ ಇಲ್ಲಿ ನಮ್ಮ ಭಾರತೀಯ ಮಧು ಸಂಘವನ್ನು ಸಂಪರ್ಕಿಸಿದಾಗ ನಾವು ಅವರಿಗೊಂದು ಭರವಸೆಯನ್ನು ಕೊಟ್ಟು ಒಂದು ಅಗ್ರಿಗೋಲ್ಡ್ ಗ್ರಾಹಕರ ಮತ್ತು ಏಜೆಂಟುಗಳ ಹಿತರಕ್ಷಣಾ ವೇದಿಕೆ ಅಂತ ಮಾಡಿಕೊಂಡು ಅದನ್ನು ರಿಜಿಸ್ಟರ್ ಮಾಡಿಕೊಂಡು ಭಾರತೀಯ ಮಧು ಸಂಘದಲ್ಲಿ ಅದನ್ನು ಸಂಯೋಜಿಸಿ ನಾವು ಒಂದು ಹೋರಾಟಕ್ಕೆ ಇಳಿದೆವು. ಹೋರಾಟದ ಫಲವಾಗಿ ಸುಮಾರು ಜುಲೈ 2015ರಲ್ಲಿ ಹೈದರಾಬಾದ್ ಹೈಕೋರ್ಟಲ್ಲಿ ಒಂದು ಪಬ್ಲಿಕ್ ಲಿಟಿಗೇಷನ್ ಕೇಸನ್ನು ನಾವು ಹಾಕಿದೆವು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಅಂಡಾಳು ರಮೇಶ್ ಬಾಬು ಅವ್ರ ಜೊತೆ ಸೇರಿಕೊಂಡು ನಾವು ಈ ಕೆಲಸವನ್ನು ಮಾಡಿದೆವು. ಅತ್ಯಂತ ಶೀಘ್ರವಾಗಿ ನಮಗೆ ಕೋರ್ಟು ಒಂದು ಆಂತರಿಕ ಒಂದು ಆದೇಶವನ್ನು ಕೊಟ್ಟು, ಇಂಟರಿಮ್ ಆರ್ಡರನ್ನು ಕೊಟ್ಟು ಅಗ್ರಿಗೋಲ್ಡಿನ ಎಲ್ಲ ಆಸ್ತಿಗಳನ್ನು ಮಾರಿ ಅದರ ಕೊನೆಯ ಸದಸ್ಯನಿಗೂ ಅವನ ಹಣವನ್ನು ಹಿಂತಿರುಗಿಸಬೇಕಂತ ಒಂದು ಆದೇಶವನ್ನು ಅದು ಮಾಡಿತು. ಜೊತೆಗೆ ಸೆಬಿ ಎಂಬ ಕೇಂದ್ರ ಸರ್ಕಾರದ ಯಾವುದು ಈ ಎಕ್ಸ್ಚೇಂಜ್ ಮತ್ತು ಶೇರ್ಸ್ ಅದನ್ನೆಲ್ಲ ಕಂಟ್ರೋಲ್ ಮಾಡುವಂಥ ಸಂಸ್ಥೆ ಏನಿದೆ, ಅದು ಅಗ್ರಿಗೋಲ್ಡಿನವರಿಗೆ ಒಂದು ಪಾಬಂದಿ ಅಂದರೆ ಸ್ಟೇಯನ್ನು ತಂದಿತ್ತು. ನೀವು ಯಾವುದೇ ವ್ಯವಹಾರವನ್ನು ಮಾಡಬಾರ್ದು, ಯಾವುದೇ ಟ್ರಾನ್ಸಾಕ್ಷನನ್ನು ಮಾಡಬಾರ್ದು, ಯಾವುದೇ ಆಸ್ತಿಯನ್ನು ಪರಭಾರೆ ಮಾಡಬಾರ್ದು, ಸೇಲ್ ಮಾಡಬಾರ್ದು, ಈ ಥರ ಆರ್ಡರ್ನು ಕೂಡ ಮಾಡಿತ್ತು. ಆದಷ್ಟು ಇದ್ದರೂ ಸಹ ಈ ಅಗ್ರಿಗೋಲ್ಡ್ನವರು ಕೆಲವು ಬೇನಾಮಿ ಆಸ್ತಿಯನ್ನು ಮೆಲ್ಲಗೆ ಮಾರಲಿಕ್ಕೆ ಪ್ರಾರಂಭ ಮಾಡಿದರು. ಇದನ್ನು ಮನಗೊಂಡ ನಾವು ಅಲ್ಲಲ್ಲಿ ನಮ್ಮ ಗ್ರಾಹಕರನ್ನು ಎಚ್ಚರಿಸಿ ಹೋರಾಟವನ್ನು ಮಾಡಿದೆವು. ಉದಾಹರಣೆಗೆ ಮಂಗಳೂರಲ್ಲಿ ತೊಕ್ಕೊಟ್ಟು ಮತ್ತು ಕಿನ್ಯಾದಲ್ಲಿರುವಂಥ ಕಿನ್ಯಾದಲ್ಲಿರುವಂಥ ಆಸ್ತಿಯನ್ನು ನಾವು ಇಲ್ಲಿ ಸ್ಥಳೀಯ ಕೋರ್ಟಲ್ಲಿ ಹೋಗಿ ಸ್ಟೇಯನ್ನು ಕೂಡ ಮಾಡಿಸಿದೆವು. ಹೀಗೆ ಅನ್ಯಾನ್ಯ ಕಡೆಗಳಲ್ಲಿ ಎಲ್ಲೆಲ್ಲಿ ಅವರ ಆಸ್ತಿ ಇದೆ, ಅವರ ರಿಲೇಷನ್ನವರ ಆಸ್ತಿ ಎಲ್ಲಿದೆ, ಇದನ್ನೆಲ್ಲ ಫೈಂಡ್ ಔಟ್ ಮಾಡಿ ನಾವು ತೀವ್ರ ಹೋರಾಟವನ್ನು ಮಾಡಿದೆವು. ಹೋರಾಟವನ್ನು ಮಾಡಿ ಒಂದೆರಡು ಸಣ್ಣ ಆಸ್ತಿಗಳು ಕೂಡ ಹೈಕೋರ್ಟಿನ ಏಲಂ ಕಮಿಟಿ ಮಾರಾಟ ಕೂಡ ಮಾಡಿತು. ಅದರಲ್ಲಿ ಸುಮಾರು ಒಂದು 30 ಕೋಟಿಯಷ್ಟು ಮಾತ್ರ ಹಣ ಸಂಗ್ರಹವಾಯಿತು. ರಾಜನ್ ಅವರೇ, ಈಗ ಮಂಗಳೂರಿಗೆ ಸಂಬಂಧಪಟ್ಟಂತೆ ಜಿಲ್ಲೆಯಲ್ಲೂ ಕೂಡ ಹಲವಾರು ರೀತಿಯಾದಂಥ ಗ್ರಾಹಕರು ಇದರಿಂದ ಮೋಸ ಹೋಗಿದ್ದಾರೆ. ಅಂದರೆ
ಮಂಗಳೂರಿಗೆ ನಿಜವಾಗಿ ಬುದ್ಧಿವಂತರ ಜಿಲ್ಲೆ ಅಂತಲೇ ಹೆಸರಿದೆ. ಆದ್ರೆ ಈಗ ಹೆಚ್ಚಾಗಿ ಮೋಸ ಹೋಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲೇ ಅಂತ ಹೇಳಿ ನೀವು ಹೇಳಿದ ಹಾಗೆ ನಮ್ಮ ಜಿಲ್ಲೆ ಫಸ್ಟ್ ಯಾವಾಗಲೂ ಕರ್ನಾಟಕದಲ್ಲೇ ಬಿಸ್ನೆಸ್ ಹೈಯೆಸ್ಟ್ ಇದ್ದದ್ದು. ಬಿಸ್ನೆಸ್ ಮಾಡ್ತಿರುವಾಗ ಕರ್ನಾಟಕದ 2 ಜಿಲ್ಲೆಗೆ ಪ್ರಧಾನವಾಗಿತ್ತು, ಒಂದು ಮಂಡ್ಯ ಮತ್ತು ಮಂಗಳೂರು. ಇವಾಗ ಈ ಬಿಸ್ನೆಸ್ ತಂದವರು ಮಂಡ್ಯದವರು ಪ್ರಥಮ ಸ್ಥಾನದಲ್ಲಿದ್ದಾರೆ, ನೀವೇ ಯಾಕೆ ಹಿಂದೆ ಬಿದ್ದಿದ್ದೀರಿ ಅಂತೇಳಿ ನಮ್ಮನ್ನು ಅವರನ್ನು ಇದು ಮಾಡಿದರು. ಇವಾಗ ಏನಾಗಿದೆ ಅಂತ ಹೇಳಿದರೆ ಈ ಪ್ರಾಬ್ಲಮ್ ಬಂದಾಗ ಯಾರು ನಮಗೆ ಪ್ರೋತ್ಸಾಹ ಕೊಟ್ಟವರು ಅವರು ಇವತ್ತಿಲ್ಲ. ಇವಾಗ ಮಂಡ್ಯ ಮತ್ತು ನಾವು ಒಟ್ಟಾಗಿದ್ದೇವೆ. ಅವತ್ತು ನಾವು ಗಲಾಟೆ ಮಾಡ್ತಿದ್ದೆವು, ನಾವು ಫಸ್ಟ್ ಬರಬೇಕು ಅಂತೇಳಿ ಒಂದು ಗಲಾಟೆ ಇತ್ತು. ಈಗ ಇಬ್ಬರು ಕೂಡ ಮೋಸ ಹೋಗಿ ಇಬ್ಬರು ಕೂಡ ಮೋಸ ಆಗಿ ಈಗ ನಾವು ಕಂಬೈಂಡ್ ಇದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇವೆ. ಇದರಿಂದ ನಮ್ಮ ಸೌತ್ ಕೆನರಾದಲ್ಲಿ ಹೈಯೆಸ್ಟ್ ಬಿಸ್ನೆಸ್ ಮಾಡಿದ್ದಾರೆ. ಸುಮಾರು ತಿಂಗಳಿಗೆ 4 ಕೋಟಿ ಅದಂತೂ ಒಂದೊಂದು ಬ್ರಾಂಚಲ್ಲಿ ಬರ್ತಾ ಇತ್ತು ಕರಾವಳಿ ಪ್ರದೇಶದಲ್ಲಿ. ಮಂಗಳೂರಲ್ಲಿ 4 ಕೋಟಿ ಆದರೆ ಉಡುಪಿಯಲ್ಲಿ 3 ಕೋಟಿ, ಉಡುಪಿಯಲ್ಲಿ 3 ಕೋಟಿ ಆದರೆ ಅಲ್ಲಿ ಕೂಡ ಕಾಂಪಿಟೇಷನ್ ಮಾಡ್ತಾರೆ ನಮ್ಮ ಈ ಡೈರೆಕ್ಟ್ರುಗಳು. ಅಲ್ಲಿ 3 ಕೋಟಿ ಬಂದಿದೆ, ಇಲ್ಲಿ 4 ಕೋಟಿ ಬರಬೇಕಂತೇಳಿ ಆ ಥರ ಕಾಂಪಿಟೇಷನಲ್ಲಿ ಕಾರವಾರದ ತನಕ ಬಿಸ್ನೆಸ್. ಕಾರವಾರದಿಂದ ಈ ಕರಾವಳಿ ಪ್ರದೇಶ ಈಗ ಕಾಲಿಡಲಿಕ್ಕೆ ಕೇರಳ ಕೂಡ ಹೋಗಿದೆ. ಈಗ ಮಂಜೇಶ್ವರ ಕಾಸರಗೋಡಲ್ಲಿ ಕೂಡ ನಮ್ಮ ತುಂಬ ಏಜೆಂಟ್ಗಳಿದ್ದಾರೆ, ಅವರಿಗೂ ಕೂಡ ತೊಂದರೆ ಆಗಿದೆ. ಈ ತೊಂದರೆ ಆಗುವಾಗ ಯಾರೂ ಬರಲಿಲ್ಲ. ಈಗ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಇವತ್ತು ನಮಗೆ ಕಸ್ಟಮರ್ ಮೇಯ್ನ್. ಪಾಪ ನಾವು ಅವರ ಮನೆಗೆ ಹೋಗಿ 4 ಗಂಟೆಗೆ ಬಾಗಿಲು ಬಿಟ್ಟು ಕೇಳ್ತಾ ಇದ್ದೇವೆ, ಇವತ್ತು ಹಣ ಕಟ್ಟಲಿಲ್ಲ, ಯಾಕೆ ಕಟ್ಟಿ ನಾಳೆ ಬೆಳಿಗ್ಗೆ ಆದರೂ ತಂದು ಕೊಡಿ ಅಂತೇಳಿ. ಅಂಥವರಿಗೆ ನಾವು ಸರ್ವಿಸ್ ಕೊಡಬೇಕಂತೇಳಿ ಈ ಸಂಘಟನೆಯನ್ನು ಮಾಡಿದ್ದೇವೆ. ನಾವು ಈ ಹೋರಾಟದ ಮುಖಾಂತರ ಅವರಿಗೆ ನ್ಯಾಯ ಕೊಡಿಸುವುದು ಅಂತಂದು ಖಂಡಿತ, ಇದರಲ್ಲಿ ಸಂಶಯನೇ ಇಲ್ಲ. ರಾಜನ್ ಅವರೇ, ಈ ಅಗ್ರಿಗೋಲ್ಡ್ ಅನ್ನುವಂತಹ ಕಂಪನಿ ಮೇಲೆ ಜನರಿಗೆ ಇಷ್ಟರ ಮಟ್ಟಿಗೆ ನಂಬಿಕೆ ಬರಲಿಕ್ಕೆ ಕಾರಣವೇನು ಅಂತ, ಅಂದ್ರೆ ಯಾವ ರೀತಿಯಾಗಿ ಅವರು ತಮ್ಮ ಮೈಂಡ್ ವರ್ಕ್ ಮಾಡ್ತಾ ಇದ್ರು? ನೋಡಿ, ನಮ್ಮ ಅಧ್ಯಕ್ಷರಾಗಲೇ ಹೇಳಿದರು, ಏನಂತ ಹೇಳಿದರೆ ಬಿಸ್ನೆಸ್ ಮಾಡುವಾಗ ಕೆಲವು ಪ್ರೈಸಲ್ಲಿ ಇಡ್ತಾರೆ. ನೀನು ಇಷ್ಟು ಬಿಸ್ನೆಸ್ ಮಾಡಿದರೆ ಇಷ್ಟು ಕಮಿಷನ್, ನೀನು ಒಂದು 10 ಬಿಸ್ನೆಸ್ ಮಾಡಿದರೆ ನಿಂಗೆ ಒಂದು ಗಿಫ್ಟ್. ಇದೆಲ್ಲ ನಮ್ಮ ಸೀನಿಯರ್ಸ್ಗಳು ಮಾಡ್ತಿದ್ರು, ಪ್ರೋತ್ಸಾಹ ಕೊಡ್ತಿದ್ರು ಬಿಸ್ನೆಸ್ಸಿಗೋಸ್ಕರ. ಮತ್ತು ಎಲ್ಲಿ ಬೇಕಾದರೆ ಎಲ್ಲಿ ಮೀಟಿಂಗ್ ಇದೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ರು, ಗೊತ್ತಾಯ್ತಲ್ಲ. ಕರ್ಕೊಂಡು ಹೋಗಿ ಅಲ್ಲಿ ನಮ್ಮನ್ನು ಮೋಟಿವೇಶನ್ ಮಾಡೋದು, ಒಂದು 4 ಗಂಟೆ ತನಕ ಕೂತ್ಕೊಳಿಸೋದು, ಮೀಟಿಂಗ್ ಹೇಳೋದು. ಆವಾಗ ನಾವು ಭಾಳ ಇದರಿಂದ ಮಾಡಿದ್ದೇವೆ. ಪ್ರೋತ್ಸಾಹ ಮಾಡುವಾಗ 18 ವರ್ಷದಲ್ಲಿ ಚೆನ್ನಾಗೇ ನಡೆದಿತ್ತು. ನಡೆಯುವಾಗ ಕೆಲವು ಕಾರಣಾಂತರದಿಂದ ಏನಾಯ್ತು ಅಂತ ಹೇಳಿದ್ರೆ ಆಂಧ್ರ ಮತ್ತು ತೆಲಂಗಾಣ ಡಿವೈಡ್ ಆಯ್ತಲ್ಲ, ಡಿವೈಡ್ ಆಗ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಒಂದೇ ಲೆಕ್ಕದಲ್ಲಿ ನಾನು ಹೇಳೋದಾದ್ರೆ ಆಂಧ್ರ ಮತ್ತು ತೆಲಂಗಾಣ ಡಿವೈಡ್ ಆದದ್ದು ಒಳ್ಳೇದಂತ ಕಾಣ್ತದೆ. ಇನ್ನೂ ಕೂಡ ಈ ಅಗ್ರಿಗೋಲ್ಡ್ನವರ ಇದು ನಮ್ಮ ಗಮನಕ್ಕೆ ಖಂಡಿತ ಬರ್ತಿರ್ಲಿಲ್ಲ. ಇದು ನಮ್ಮ ಏನೋ ಪುಣ್ಯ. ಇಲ್ಲದ್ರೆ ಅವರು ಈಗ ಎಷ್ಟು 7,000 ಕೋಟಿ 8,000 ಕೋಟಿ ಏನೋ ಹೇಳ್ತಾ ಇದ್ದಾರೆ ಲೆಕ್ಕಪತ್ರ, ಜನರಿಗೆ ಕೊಡ್ಲಿಕ್ಕಿದೆ ಅಂತ ಹೇಳಿದೆ. ನನ್ನ ಪ್ರಕಾರ ಜಾಸ್ತಿಯೇ ಇದೆ, ಸ್ವಲ್ಪ ಜಾಸ್ತಿ ಇರ್ಬೋದು, ಕೆಲವೆಲ್ಲ ಬಿಟ್ಟು ಹೋಗಿದೆ. ಆದ್ದರಿಂದ ನಮಗೆ ತೆಲಂಗಾಣ ಮತ್ತು ಆಂಧ್ರ ಡಿವೈಡ್ ಆದ್ದರಿಂದ ಈ ಮಟ್ಟಕ್ಕೆ ಬಂದೆವು. ಇಲ್ಲ ಇವರು 25,000 ಕೋಟಿ ತನಕ ಪಂಗನಾಮ ಆಗ್ತಿದ್ದರು ಕಂಪನಿಯವರಿಗೆ. ಏನೋ ನಮ್ಮ ಪುಣ್ಯದಲ್ಲಿ ಇವತ್ತೇನೋ ಒಳ್ಳೆಯ ಕಂಪನಿ ಬಂದಿದೆ ತಗೊಳ್ಳೋದು. ಆದ್ದರಿಂದ ಎಕ್ಸೆಲ್ ಗ್ರೂಪಿನವರು ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಇದರಲ್ಲಿ ಒಂದು ಮಟ್ಟದಲ್ಲಿ ಇದೊಂದು ಹಂತಕ್ಕೆ ಬರ್ತದೆ. ಹಂತಕ್ಕೆ ಬರುವಾಗ ನಾವು ಇವಾಗ ರೆಡಿ ಆಗಲೇಬೇಕು. ಯಾಕಂದರೆ ಮೊನ್ನೊಂದು ಡಾಟಾ ಬಿಟ್ಟಿದ್ದರು ಇವರು, ನಮ್ಮ ಕರ್ನಾಟಕದ ಡಾಟಾ ಎಲ್ಲ ಕಡೆ ಡಾಟಾ ಬಿಟ್ಟಿದ್ದಾರೆ. ಆಂಧ್ರದಲ್ಲಿ ಬಿಟ್ಟಿದ್ದಾರೆ, ಈಗ ಒರಿಸ್ಸಾದಲ್ಲಿ ನಡೆಯುತ್ತಾ ಉಂಟು. ಹಾಗೆ ಕರ್ನಾಟಕದಲ್ಲಿ ಇನ್ನೂ ನಡಿಬೇಕಷ್ಟೇ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು COD ಅವರು ಮಾಡ್ತಾ ಇದ್ದಾರೆ. ನಮ್ಮ COD ಅವರು ನಾವು ಹೋದ ವಾರ COD ಆಫೀಸ್ಗೆ ಹೋಗಿದ್ದೇವೆ ಬೆಂಗಳೂರಲ್ಲಿ. ಆವಾಗ ಅವರು ಹೈದರಾಬಾದ್ ಜೈಲಲ್ಲಿ ಇದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಒಂದು 15 ದಿವಸದೊಳಗೆ ಗ್ರಾಹಕರ ಇದನ್ನು ಪಟ್ಟಿಯನ್ನು ತಯಾರು ಮಾಡುವ ರೀತಿಯನ್ನು ಕೂಡ ಅವರು ನಮಗೆ ಮೀಟಿಂಗ್ ಮಾಡಿ ತಿಳಿಸ್ತಿದ್ದಾರೆ. ಆಮೇಲೆ ನಾವು ಹೆಚ್ಚಿನ ಗ್ರಾಹಕರಿಗೆ ಇದು ಮುಟ್ಟಬೇಕು. ಕೆಲವರಿಗೆ ಗೊತ್ತಿಲ್ಲ, ಏಜೆಂಟ್ಗಳೇ ಇದ್ದಾರೆ ಅಂತೇಳಿ ಗೊತ್ತಿಲ್ಲ ಕೆಲವು ಗ್ರಾಹಕರಿಗೆ, ಗೊತ್ತಾಯ್ತಲ್ಲ. ಈಗ ಏಜೆಂಟ್ ಏನು ಮಾಡಿದ್ದಾರೆ, ನನ್ನ ಹಣ ಬರುವಾಗ ಬರುತ್ತೆ ಅಂತೇಳಿ ಒಂದು ಉದ್ದೇಶ ಇದೆ. ಖಂಡಿತ ಇಲ್ಲ. ಯಾಕೆಂತ ಹೇಳಿದರೆ ನಾವು ಇದರ ಹಿಂದೆ ಹೋಗಲೇಬೇಕು. ನಿಮ್ಮ ದುಡ್ಡು ನಿಮ್ಮ ಬಾಂಡ್ ಮನೇಲಿಟ್ಟರೆ ನಿಮಗೆ ದುಡ್ಡು ಬರಲ್ಲ, ಖಂಡಿತ ಬರಲ್ಲ. ಯಾಕೆಂದರೆ ಅಲ್ಲಿ ಎಂಟ್ರಿ ಇಲ್ಲ. ಎಂಟ್ರಿ ಇದ್ದರೆ ಸಿಗ್ಬೋದು. ಆಯ್ತು, ಎಂಟ್ರಿ ಉಂಟಂತ ಎಣಿಸುವ, ಯಾವ ಅಕೌಂಟಿಗೆ ಹಾಕೋದು? ಅಕೌಂಟ್ ನಂಬರ್ ನೀವೇನು ಅಷ್ಟಿಗೆ ಕೊಟ್ಟಿದ್ದೀರಾ? ಇಲ್ಲ, ಕಸ್ಟಮರ್ ಯಾವತ್ತೂ ಅಕೌಂಟ್ ನಂಬರ್ ಕೊಡಲಿಲ್ಲ, ಬ್ಯಾಂಕ್ ಅಕೌಂಟ್ ನಂಬರ್. ಅದರಿಂದ ಬ್ಯಾಂಕ್ ಅಕೌಂಟ್ ನಂಬರ್ ಆಧಾರ್ ಕಾರ್ಡ್ ಕಂಪಲ್ಸರಿ ಕೊಡಲೇಬೇಕು. ಹಾಗಾದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಪ್ರೊಸೆಸ್ಗಳಿದೆಯಾ ಅಂತ, ಅದಕ್ಕೋಸ್ಕರವಾಗಿ ಏನಾದರೂ ಈಗ ಪ್ರೊಸೆಸ್ಗಳಿದೆಯಾ ಈ ರೀತಿಯಾಗಿ ಅಕೌಂಟ್ ಮಾಡಬೇಕು ಅಂತ, ಅದ್ರ ಬಗ್ಗೆ ಮಾಹಿತಿ ಏನಾದರೂ ಇದೆಯಾ ಅಂತ? ಇದೆ ಇದೆ. ಎಸ್, ಅದು ನಾರಾಯಣ್ ಶೆಟ್ಟಿ ಅವರು ಅದು ಯಾವ ರೀತಿಯಾದಂಥ ಪ್ರೊಸೆಸ್ ಅನ್ನು ಕೈಗೊಂಡಿದ್ದಾರೆ? ಇವಾಗ ಆಂಧ್ರ ಪ್ರದೇಶದಲ್ಲಿ ಆಲ್ರೆಡಿ
ಅಲ್ಲಿಯ CID ಡಿಪಾರ್ಟ್ಮೆಂಟ್ ಎಲ್ಲ ಡಾಟಾವನ್ನು ಕಲೆಕ್ಟ್ ಮಾಡಿಕೊಂಡು ಗ್ರಾಹಕರಿಂದ ಅವರ ಬ್ಯಾಂಕ್ ಜೆರಾಕ್ಸು, ಆಮೇಲೆ ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ಯಾವುದು ಬಾಂಡ್ ಜೆರಾಕ್ಸ್, ಈ ಮಾಹಿತಿಯನ್ನು ಕಲೆ ಹಾಕಿ ಡಾಟಾಬೇಸ್ ರೆಡಿ ಮಾಡಿಕೊಂಡು ಫುಲ್ಲು ಸಿದ್ಧತೆಯಲ್ಲಿ ಇದೆ. ಆದರೆ ನಮ್ಮ ದೃಷ್ಟಿ ಕರ್ನಾಟಕದಲ್ಲಿ ನಮ್ಮ CID ಡಿಪಾರ್ಟ್ಮೆಂಟು ತುಂಬ ಆಮೆಗತಿಯಲ್ಲಿ ನಡೀತಾ ಇತ್ತು. ಈಗ ಸತತ ಹೋರಾಟದಿಂದ ನಾವು ಪ್ರತಿ ಸಲ ವಿಧಾನಸಭೆಗೆ ಹೋಗಿ ಮಾನ್ಯ ಕಾನೂನು ಮಂತ್ರಿ ಜಯಚಂದ್ರ ಅವರನ್ನು, ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನು ಮತ್ತು ಇನ್ನಿತರ MLAಗಳನ್ನು ಎಲ್ಲರನ್ನು ಭೇಟಿಯಾಗಿ ಅವರಿಗೆ ಒತ್ತಡ ಹಾಕಿ ಇವಾಗ CID ಡಿಪಾರ್ಟ್ಮೆಂಟ್ನವರು ಸ್ವಲ್ಪ ಚುರುಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಒಂದು 50% ಅಷ್ಟು ಮಾಹಿತಿಯನ್ನು ಅವರು ವೆಬ್ಸೈಟಲ್ಲಿ ಹಾಕಿಬಿಟ್ಟಿದ್ದಾರೆ. ಅದನ್ನು ಪರಿಶೀಲಿಸಿದಾಗ ಇನ್ನೂ ಒಂದು 50% ಜನರು ಹಣದ ಮಾಹಿತಿ ಅದರಲ್ಲಿ ಬಂದಿಲ್ಲ. ಅದನ್ನೀಗ ಮಾಡಬೇಕು ಅಂತ ಹೇಳಿಕೊಂಡು ನಾವು ಪ್ರೆಷರ್ ಹಾಕಿದ ಮೇಲೆ ಈಗ ನೀವು ಕಲೆಕ್ಟ್ ಮಾಡಿ ಆಧಾರ್ ಕಾರ್ಡ್, ಆಧಾರ್ ಪ್ರತಿ ಮತ್ತು ಬ್ಯಾಂಕಿದು ಮತ್ತು ಬಾಂಡಿದು ಈ ವಿವರವನ್ನು ನಮಗೆ ತಂದುಕೊಡಿ ಅಂತೇಳಿ ಅವರು ನಮಗೆ ಹೇಳಿದ್ದಾರೆ. ಅದನ್ನು ಈಗ ಮಾಡೋ ಕಾರ್ಯ ನಮ್ಮ ಕಾರ್ಯಾಲಯದಲ್ಲಿ ನಡೀತಾ ಉಂಟು. ಅಂದರೆ ನಿಮ್ಮ ಏಜೆಂಟ್ಗಳ ಮುಖಾಂತರ ಗ್ರಾಹಕರನ್ನು ತಲುಪಿಸ್ತಾ ಇದ್ದೇವೆ. ಅದಕ್ಕೆ ಪ್ರತಿ ಮಂಗಳವಾರ ಮತ್ತು ಶನಿವಾರ ನಾವು ಭಾರತೀಯ ಮದ್ದು ಸಂಘದ ಹಾಲ್ ಏನಿದೆ ಅಲ್ಲಿ ನಾವು ಮೀಟಿಂಗನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಪ್ರತಿ ಸಲ ಅನೇಕ ಮಂದಿ ಸದಸ್ಯರು ಬಂದು ಅವರ ಸಮಸ್ಯೆಯನ್ನು ಹೇಳಿ ಅದಕ್ಕೆ ಹೇಗೆ ಪರಿಹಾರ ಅಂತ ಹೇಳಿ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇನ್ನೂ ವಿಸ್ತೃತವಾಗಿ ಇನ್ನೂ ಬಹಳಷ್ಟು ಮಂದಿಗೆ ಮುಟ್ಟಿಲ್ಲ. ಅಂದರೆ ಇಲ್ಲಿಯ ಸಂಖ್ಯೆ ಬಹಳಷ್ಟು ಇದೆ. ತುಂಬ ಒಂದು 50%ನವರಿಗೆ ಗೊತ್ತಾಗಿದೆ ಈ ಥರ ಈಗ ಪ್ರೊಸೆಸ್ ನಡೀತಾ ಉಂಟು, ಈ ಥರ ಮಾಡಬೇಕು ಅಂತ. ಇನ್ನು ಕೆಲವರಿಗೆ ಇನ್ನೂ ಮನೆಯಲ್ಲೇ ಇದ್ದಾರೆ. ಅವರು ಬಾಂಡ್ ಏನು ಮಾಡಬೇಕು, ಅದನ್ನು ಚೆಕ್ ಬೌನ್ಸ್ ಆದ ಕೇಸನ್ನು ಏನು ಮಾಡಬೇಕು, ಅಥವಾ ಪ್ರಾಯಶಃ ಗ್ರಾಹಕರು ತೀರಿ ಹೋಗಿದರೆ ಅದನ್ನು ಹೇಗೆ ಕ್ಲೈಮ್ ಮಾಡಬೇಕು, ಈ ಥರ ಎಲ್ಲ ವಿವರಗಳು ಇನ್ನೂ ಅವರಿಗೆ ಗೊತ್ತಿಲ್ಲ. ಅವರು ಬನ್ನಿ ಅಂತೇಳಿ ನಾವು ಪ್ರತಿ ಸಲ ಶನಿವಾರ ಒಂದು ದೊಡ್ಡ ಮೀಟಿಂಗನ್ನು ಮಾಡ್ತಾ ಇದ್ದೇವೆ. ಆದರೂ ಜನರಿಗೆ ಇನ್ನೂ ತಲುಪುವ ಅವಶ್ಯಕತೆ ಇದೆ ಅಂತ ನಾವು ಅನಿಸ್ತಾ ಇದ್ದೇವೆ. ದಯವಿಟ್ಟು ಸ್ಪಂದನ ಮತ್ತು ಇಂಥ ಮೀಡಿಯಾ ಕೂಡ ಅದನ್ನು ವಿಸ್ತೃತವಾಗಿ ಅವರಿಗೆ ಮುಟ್ಟಿಸುವ ಕೆಲಸವನ್ನು ಮಾಡಬೇಕಂತ. ಅಂದ್ರೆ ಈಗ ಜಿಲ್ಲೆಯಲ್ಲಿ ಪ್ರಸ್ತುತವಾಗಿ ನಿಮ್ಮ ಕಾರ್ಯಾಲಯ ಎಲ್ಲಿದೆ ಅಂತ? ಅಂದ್ರೆ ಜಿಲ್ಲೆಯಲ್ಲಿ ನಮ್ಮದು ಫೆಲಿಕ್ಸ್ ಬೈ ಬಜಾರದಲ್ಲಿ ಭಾರತೀಯ ಮದ್ದು ಸಂಘ ಆಫೀಸ್ ಇದೆ, ಅಲ್ಲೇ ಅಗ್ರಿಗೋಲ್ಡಿನ ಆಫೀಸ್ ನಡೀತಾ ಇದೆ. ಅಂದ್ರೆ ಅದರ ಕುರಿತಾಗಿ ಏನೇ ತೊಂದರೆ ಇದ್ರೂ ಕೂಡ ಅಲ್ಲಿ ಸಂಪರ್ಕ ಮಾಡಬಹುದು. ಪ್ರತಿ ಮಂಗಳವಾರ ಮತ್ತು ಶನಿವಾರ ಅಗ್ರಿಗೋಲ್ಡಿನ ಇವರು ಲೀಡರ್ಸ್ಗಳು ಬಂದು ಅಲ್ಲಿ ಕೂರ್ತಾರೆ, ಅವರಿಗೆ ಗೈಡೆನ್ಸ್ ಮಾಡ್ತಾರೆ. ಮೊದಲು ಪ್ರತಿ ದಿನ ಬರ್ತಾ ಇದ್ರು, ಅದೇ ಜನಗಳು ಬರ್ತಾ ಇಲ್ಲ, ಅವರಿಗೆ ನಿರಾಶೆ ಆಯಿತು. ಅದಕ್ಕೆ ಕೋಪದಿಂದ ಅವರು ಈಗ ಮಂಗಳವಾರ ಮತ್ತು ಶನಿವಾರ ಮಾತ್ರ ನಾವು ಬರ್ತೇವೆ ಅಂತೇಳಿ ಬರ್ತಾ ಇದ್ದಾರೆ. ಸಾಕಷ್ಟು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಜನಗಳು ಅದರ ಉಪಯೋಗವನ್ನು ಮಾಡಬೇಕಂತ ನಾನು ಮತ್ತೊಮ್ಮೆ ಈ ವೇದಿಕೆಯಿಂದ ವಿನಂತಿಸ್ತಾ ಇದ್ದೇನೆ. ರಾಜನ್ ಅವರೇ, ಈಗ ದೇಶದಲ್ಲಿ ಹಲವಾರು ರೀತಿಯಾದಂತಹ ಹೋರಾಟಗಳು ನಡೀತಾ ಇದೆ ಇದರ ಕುರಿತಾಗಿ. ನಮ್ಮ ರಾಜ್ಯದಲ್ಲಿ ಸಹ ಒಂದು ಪ್ರತ್ಯೇಕವಾದ ರೀತಿಯಲ್ಲಿ ಏನಾದರೂ ಇದಕ್ಕೆ ಹೋರಾಟಗಳು ನಡೀತಾ ಇದೆಯಾ? ಏನಾದರೂ ರಾಜ್ಯ ಸರ್ಕಾರ ಇದರ ಪರವಾಗಿ ಎಚ್ಚೆತ್ತುಕೊಂಡಿದ್ಯಾ ಅಂತ ಹೇಳಿ? ನಾವು ಹೋರಾಟಗಳನ್ನು ಹಲವು ರೀತಿಯಲ್ಲಿ ಮಾಡಿದ್ದೇವೆ. ನಮ್ಮ ಕರಾವಳಿ ಪ್ರದೇಶದಲ್ಲಿ ಕೂಡ ಮಾಡಿದ್ದೇವೆ. ಇದಕ್ಕೆ ನಿಮಗೆ ಬೆಂಬಲವಾಗಿ ಆ ಸರ್ಕಾರದ್ದು ಏನಾದರೂ ಇದೆಯಾ ಅಂತ ಹೇಳಿ? ಇಲ್ಲ, ಸರ್ಕಾರದಿಂದ ಯಾವುದೇ ರಾಜ್ಯಕ್ಕೆ ಪಕ್ಷದವರು ನಮಗೆ ಈ ತನಕ ಸಪೋರ್ಟ್ ಮಾಡಿಲ್ಲ. ಗೊತ್ತಾಯ್ತಲ್ಲ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾವುದೇ ರೀತಿಯ ನಮಗೆ ಸ್ಪಂದನೆ ಮಾಡಿಲ್ಲ. ಅವರು ಕೇವಲ ಅಧಿಕಾರದ ಮಾತ್ರ ಮುಂದಿನ ದಿನಗಳಲ್ಲಿ ಕಾಯ್ತಾ ಇದ್ದಾರೆ. ಜನರ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೋಸ್ಕರ, ಜನರ ಅಭಿವೃದ್ಧಿಗೋಸ್ಕರ ಇಲ್ಲಿ ಬೇಡ, ಕೇವಲ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನುವಂತ ಈಗ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಚುನಾವಣೆ ಸಂದರ್ಭದಲ್ಲಿ. ಅಂದ್ರೆ ಈಗ ಕೆಳಮಟ್ಟಿನ ವರ್ಗದವರಿಗೂ ಕೂಡ ಇದು ತಲುಪ್ತಾ ಇದೆ ಅಗ್ರಿಗೋಲ್ಡ್ ಅನ್ನುವಂಥದ್ದು. ಅಂದ್ರೆ ಒಬ್ಬ ಶ್ರೀಮಂತನೇ ಇದರಲ್ಲಿ ಹಣವನ್ನು ಡೆಪಾಸಿಟ್ ಮಾಡ್ಬೇಕಂತಲ್ಲ, ಮಧ್ಯಮ ಮತ್ತು ಕೆಳಮಟ್ಟದವರೇ ಇದರಲ್ಲಿ ಇನ್ವೆಸ್ಟ್ ಮಾಡಿದವರು ಇರುವಂತದ್ದು. ಅಂದ್ರೆ ಅದರ ಮೊತ್ತ ಕೂಡ ಅಷ್ಟು ಕಡಿಮೆ ಮಟ್ಟಿನದ್ದು. ಅದು ಯಾವೆಲ್ಲ ರೀತಿಯಾಗಿತ್ತು? ವಾರಕ್ಕೆ 10 ರೂಪಾಯಿ ಕಟ್ಟುವವರು ಇದ್ರು, 10 ರೂಪಾಯಿ, 100 ರೂಪಾಯಿ, ಈ ತರ ಸಣ್ಣ ಸಂಗ್ರಹ ಇರುವುದರಿಂದ ತುಂಬಾ ಆಕರ್ಷಣೆ ಇತ್ತು. ಜನಗಳು ಅದನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ರು. ಹಾಗಾಗಿ ಅದರ ಸಂಖ್ಯೆ ಜಾಸ್ತಿ, ಅಮೌಂಟ್ ಕಮ್ಮಿ ಆದರೂ ಗ್ರಾಹಕರ ಸಂಖ್ಯೆ ಜಾಸ್ತಿ ಆದ್ರಿಂದ ಅದು ಸಾಕಷ್ಟು ಹಣವನ್ನು ಅಗ್ರಿಗೋಲ್ಡ್ ಸಂಗ್ರಹಿಸಲಿಕ್ಕೆ ಸಾಧ್ಯವಾಯಿತು. ಮತ್ತು ಇಂಟ್ರೆಸ್ಟ್, ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಅಧಿಕವಾಗಿ ಕೊಡ್ತಾಯಿದ್ವು. 15%, 16%, 12% ಈ ಥರ ಕೊಡ್ತಾಯಿದ್ರು. ಸೊ ಎಲ್ಲರೂ ಮಧ್ಯಮ ಮತ್ತು ಬಡವರ್ಗ ತುಂಬ ಆಕರ್ಷಣೆಗೊಳಗಾಗಿ ತಮ್ಮ ದೈನಂದಿನ ಇದರಲ್ಲಿ ಉಳಿಸಿಕೊಂಡು ಅದಕ್ಕೆ ಇನ್ವೆಸ್ಟ್ ಮಾಡಿದೆ. ಕೇವಲ ಒಂದು ಆಕರ್ಷಣೆಯನ್ನು ಮುಂದೆ ಇಟ್ಟು ಜನರನ್ನು ಸೆಳೆಯುವಂತ ತಂತ್ರ ಅಗ್ರಿಗೋಲ್ಡ್ನಿಂದ ಆಗಿತ್ತು. ಅದನ್ನೇ ಉಪಯೋಗಿಸಿಕೊಂಡು ಈಗ ರಾಜ್ಯದ ಜನತೆ ಆಗಿರಬಹುದು, ದೇಶದಲ್ಲಿ ಹಲವಾರು ಗ್ರಾಹಕರು ಮೋಸ ಹೋಗಿದ್ದಾರೆ. ಅದರ ಬಗ್ಗೆ ಇನ್ನಷ್ಟು ಮಾತಾಡೋಣ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ಬ್ರೇಕ್ನ ಬಳಿಕ.
ವಿರಾಮದ ಬಳಿಕ ಅಗ್ರಿಗೋಲ್ಡ್ನಲ್ಲಿ ಮೂಡಿದ ಭರವಸೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗತಾನೆ ಮಾತಾಡ್ತಾ ಇದ್ದಾಗೆ ಕೇವಲ ಒಂದು ಪರ್ಸೆಂಟೇಜ್ನ ಆಸೆಯನ್ನು ತೋರಿಸಿ ಗ್ರಾಹಕರನ್ನು ಸೆಳೆಯುವಂಥ ತಂತ್ರ ಅಗ್ರಿಗೋಲ್ಡ್ನದ್ದಾಗಿತ್ತು. ಕೇವಲ ಒಂದು ರಾಜ್ಯದಲ್ಲಿ ಸೀಮಿತವಾಗಿ ಹುಟ್ಟಿಕೊಂಡಂಥದ್ದು ಆಂಧ್ರ ಪ್ರದೇಶದಲ್ಲಿ ಅಂತ ಹೇಳಲಾಗ್ತಾ ಇದೆ. ಅದು ಈಗ ದೇಶಾದ್ಯಂತ ವ್ಯಾಪಿತವಾಗಿ ಈಗ ದೇಶಾದ್ಯಂತ ಎಲ್ಲ ಗ್ರಾಹಕರನ್ನು ಕೂಡ ಮೋಸ ಮಾಡುವಂಥ ತಂತ್ರವನ್ನು ರೂಪಿಸ್ತಾ ಇದೆ. ಅದನ್ನು ಹೋರಾಟದ ಮುಖಾಂತರ ಹಿಂಪಡೆಯುವ ಕಾರ್ಯವನ್ನು ನಮ್ಮ ಜೊತೆ ಇರುವ ಈಗ ಜಾಯ್ನ್ ಆಗಿರ್ತಕ್ಕಂತಹ ಇಬ್ಬರು ಅತಿಥಿಗಳು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ನೀವು ಆಗತಾನೆ ಹೇಳ್ತಾ ಇದ್ರಿ ನಾರಾಯಣ್ ಶೆಟ್ಟಿ ಅವರೇ, ಪರ್ಸೆಂಟೇಜ್ನ ಮುಖಾಂತರ ಸೆಳೀತಾ ಇದ್ರು ಅಂತ. ಅಂದ್ರೆ ಯಾವ ರೀತಿ ಆಗಿತ್ತು? ಅಂದ್ರೆ ಬ್ಯಾಂಕಿನ ಪರ್ಸೆಂಟೇಜ್ಗಿಂತ ಅದರಲ್ಲಿ ಹೆಚ್ಚಿನ ರೀತಿಯಾದ ಜಾಸ್ತಿ ಪರ್ಸೆಂಟೇಜ್ ಕೊಟ್ಟು ಮಾಡ್ತಾ ಇದ್ರು. ಆಮೇಲೆ ಡೈರೆಕ್ಟರ್ಗಳಿಗೆ ಕಾರ್ ಕೊಡುವಂತ ಒಂದು ಆಮಿಷವನ್ನು ತೋರಿಸಿದ್ರು. ಅನೇಕರು ಕಾರನ್ನು ಕೂಡ ಗೆದ್ದಿದ್ದಾರೆ. ಇಲ್ಲಿ ಮಂಗಳೂರಲ್ಲೇ ಒಂದು 5-6 ಮಂದಿಗೆ ಕಾರು ಈವಾಗಲೇ ಸಿಕ್ಕಿದೆ. ಬಿಸ್ನೆಸ್ ಇಷ್ಟು ಮಾಡಿದರೆ ಇಷ್ಟು ಕಾರು ಅಂತೇಳಿ ಕಾರ್ ಕೊಡುವಂಥದ್ದು. ಗೋಲ್ ರೀಚ್ ಆದ್ರೆ ಹೌದು, ಗೋಲ್ ರೀಚ್ ಆಗಿದ್ದಾರೆ ಅವರು. ಅವರಿಗೆ 5-6 ಮಂದಿ ಕಾರ್ ಕೂಡ ಸಿಕ್ಕಿದೆ. ಹಾಗೆ ಉಡುಪಿನಲ್ಲಿಯೂ 2-3 ಮಂದಿಗೂ ಕಾರು ಸಿಕ್ಕಿದೆ. ಅಂದ್ರೆ ಈಗ ಹಿಂದಿನ ಕಾಲದಲ್ಲಿ ಹೇಳಿದಾಗೆ ಕುರಿ ಕಡಿಯುವುದಕ್ಕಿಂತ ಮುಂಚೆ ತೋರಣ ಮೇಲಕ್ಕೆ ಬಿಟ್ಟ ಎಷ್ಟಾಗ್ತದೆ ಅಷ್ಟನ್ನು ಟಾರ್ಗೆಟ್ ಅಂತ ಕೊಡ್ತಾ ಇದ್ರು. ಅಂದ್ರೆ ಅದರಿಂದ ಅವರಿಗೆ ಲಾಭ ಸಿಗ್ತಾ ಇತ್ತು. ಎಸ್, ಟಾರ್ಗೆಟ್ ಕೊಡ್ತಾ ಇದ್ರು. ಸತತವಾಗಿ ಮೀಟಿಂಗ್ ಮಾಡಿಸ್ತಾ ಇದ್ರು, ಸಭೆ ಕರೀತಾ ಇದ್ರು. ಅಲ್ಲಿ ಭಾರಿ ಸೂರ್ಯಚಂದ್ರ ಇರುವ ತನಕ ನಮ್ಮ ಮ್ಯಾನೇಜ್ಮೆಂಟು ಏನೂ ಆಗುದಿಲ್ಲ, ನೀವೇನು ಹೆದರಬೇಡಿ, ಇಷ್ಟು ನಮ್ಮದು ಜಿಲ್ಲೆಯಲ್ಲಿ ಪಸರಿಸಿದೆ, ಇಷ್ಟು ನಮ್ಮದು ಬಿಸ್ನೆಸ್ ಇದೆ, ಈ ಥರ ಎಲ್ಲವನ್ನು ಅವರು ಹೇಳ್ತಾ ಇದ್ರು. ಮತ್ತು ಅಗ್ರಿ ಪ್ರಾಡಕ್ಟ್ಸ್ ಅಂತ ಕೆಲವು ಪ್ರಾಡಕ್ಟ್ಸನ್ನು ಕೂಡ ಮಾಡ್ತಾಯಿದ್ರು ಅವರು. ಮತ್ತು ಫಾರ್ಮಾ ಲ್ಯಾಂಡ್ ಮಾಡಿಕೊಂಡು ಫಾರ್ಮ್ ಅಂತ ದನ ಕರುಗಳನ್ನು ಸಾಕಿಕೊಂಡು ಅದರ ಇದನ್ನು ಕೂಡ ಮಾಡ್ತಾಯಿದ್ರು ಅವರು. ಇದನ್ನೆಲ್ಲ ನೋಡೋ ಜನಗಳಿಗೆ ಏನಾಯಿತು, ಇದು ಭಾರಿ ಆಕರ್ಷಣೆ ಆಯಿತು, ಇದು ದೊಡ್ಡ ಬಿಸ್ನೆಸ್ಸು, ಬಹಳ ಒಳ್ಳೇದುಂಟು ಅಂತೇಳಿ ಮತ್ತಷ್ಟು ಹೊಂಡಕ್ಕೆ ಬಿದ್ದರು. ಎಸ್, ಅಂದ್ರೆ ಪ್ರಾಡಕ್ಟ್ಗಳನ್ನು ತರುವುದರ ಮುಖಾಂತರ ಗ್ರಾಹಕರನ್ನು ಸೆಳೆದ್ರು, ಮತ್ತೆ ಸೌಲಭ್ಯಗಳನ್ನು ಕೊಡುವುದರ ಮುಖಾಂತರ ಏಜೆಂಟ್ಗಳನ್ನು ಸೆಳೆದ್ರು. ಅಂತೂ ಇಂತೂ ಒಟ್ಟಾಗಿ ಇಡೀ ರಾಜ್ಯದ ದೇಶದ ಜನತೆಯನ್ನು ಸೆಳೆದು ಕೊನೆಗೆ 3 ನಾಮವನ್ನು ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಸ್, ಈಗ ರಾಜನ್ ಅವರೇ, ಈಗ ಇದೆಲ್ಲ ಪ್ರಕರಣಗಳು ನಡೆದು ಹಲವಾರು ಸಮಯಗಳಾಗಿದೆ. ಆದ್ರೂ ಕೂಡ ಇನ್ನೂ ಕೂಡ ನ್ಯಾಯಾಲಯದಲ್ಲಿ ದಿನ ಕಳೆದಂತೆ ಈ ಒಂದು ಪ್ರಕರಣ ಮುಂದೂಡ್ತಲ ಆಗ್ತಾ ಇದೆ. ಅಂದ್ರೆ ಕೊನೆಗ ಇದು ಯಾವಾಗ ಅಂತ ಹೇಳಿ? ಕೊನೆಯದು ಅಂತ ಹೇಳಿದರೆ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ, ಮೊನ್ನೆ 20 ತಾರೀಕಿಗೆ ಕೋರ್ಟ್ ಇತ್ತು. ಈಗ ಸುಮಾರು 70% ತನಕ ಕೆಲಸ ಆಗಿದೆ ಕೋರ್ಟಲ್ಲಿ. ಈಗ ಎಕ್ಸೆಲ್ ಗ್ರೂಪಿನವರು ಯಾವ ಪ್ರಾಪರ್ಟಿಯನ್ನೆಲ್ಲ ತಗೊಳ್ತಾರೆ ಅಂತೇಳಿ ಡೀಟೇಲ್ಸ್ ಅಲ್ಲಿ ಕೂಡ ತಗೊಂಡಿದ್ದಾರೆ. ಸುಮಾರು ಒಂದು 6 ತಿಂಗಳೊಳಗೆ ಇದರದ್ದೊಂದು ಪೂರ್ಣ ಸಮಸ್ಯೆ ಬಗೆಹರಿಬಹುದು ಅಂತ ಜನರಿಗೆ ಖಂಡಿತ ಸಿಗ್ತದೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಹೈದರಾಬಾದ್ ಕೋರ್ಟ್ನ ಬಗ್ಗೆ ಬಹಳ ವಿಶ್ವಾಸ ಇದೆ. ನೋಡಿ, ತಿಂಗಳಿಗೆ 2 ಸಲ ಕೇಸ್ ಇಡ್ತಾರೆ. ಯಾವ ಕೇಸು ಕೂಡ ತಿಂಗಳಿಗೆ 2 ಇಡಲ್ಲ. 6 ತಿಂಗಳು ಬಿಟ್ಟ 3 ತಿಂಗಳ ಬಿಟ್ಟೆಲ್ಲ ಇಡುವುದು. ಈಗ ನಮ್ಮ ಪಿಟಿಷನರು ಕೂಡ ಇದನ್ನು ಫಾಲೋಅಪ್ ಮಾಡ್ತಾ ಇದ್ದಾರೆ. ಕೋರ್ಟ್ ಕಮಿಟಿ ಇರ್ಬೋದು, ಕೋರ್ಟಿನ ಕಲಾಪಗಳಿಗೆ ಹಾಜರಾಗುವುದು, ಈ ಎಲ್ಲ ಕೆಲಸದಿಂದ ಅದಕ್ಕೆ ಬೇಕಾದ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಪ್ರಕಾರ ಆದಷ್ಟು ಶೀಘ್ರದಲ್ಲಿ ಕಸ್ಟಮರ್ನ ಹಣ ಅವರ ಕೈ ಸೇರುವುದು ಅಂತೂ ವಿಶ್ವಾಸ ಮೂಡಿದೆ ನಮಗೀಗ. ಎಸ್ ನಾರಾಯಣ ಶೆಟ್ಟಿ ಅವರೇ, ಅಂದ್ರೆ ಹಣ ಕೂಡ ಒಂದು ಅದನ್ನ ಯಾವ ರೀತಿ ಡೆಪಾಸಿಟ್ ಮಾಡುವಾಗ ಇಷ್ಟು ಹೊತ್ತಾದ್ಮೇಲೆ ಇಷ್ಟು ಒಂದು ವರ್ಷಗಳ ನಂತರ ಅದು ರೀಫಂಡ್ ಆಗ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಆದ್ರೆ ಈಗ ಮೋಸ ಹೋಗಿ ಇಷ್ಟು ಸಮಯ ಆಯ್ತು ಆದ್ರೂ ಕೂಡ ರೀಫಂಡ್ ಆಗ್ತಾ ಇಲ್ಲ. ಹೌದು, ಇವಾಗ ನಮಗೆ ಒಂದು ಆಶಾಕಿರಣ ಏನೆಂದರೆ, ಉತ್ತರ ಪ್ರದೇಶದ ಸುಭಾಷ್ ಚಂದ್ರ ಎಂಬ ಒಬ್ಬ BJP MP ತಮ್ಮ ಒಂದು ಸುಭಾಷ್ ಚಂದ್ರ ಫೌಂಡೇಶನ್ ಅಂತ ಒಂದು ಸಂಸ್ಥೆಯ ಮುಖಾಂತರ ಅಗ್ರಿಗೋಲ್ಡಿನ ಎಲ್ಲ ಆಸ್ತಿ ಮತ್ತು ಎಲ್ಲ ಲೋನು ಎಲ್ಲವನ್ನು ನಾನು ತಗೊಳ್ತೇನೆ ಅಂತ ಮುಂದೆ ಬಂದಿದ್ದಾರೆ. ಈವಾಗಲೇ ಅವರು ಒಂದು 10 ಕೋಟಿ ಹಣವನ್ನು ಡೆಪಾಸಿಟ್ ಆಗಿ ಮುಂಗಡವಾಗಿ ಹೈಕೋರ್ಟಿನ ಆದೇಶದ ಪ್ರಕಾರ ಇಟ್ಟಿದ್ದಾರೆ. ಇದು ನಮಗೆ ಒಂದು ಆಶಾಕಿರಣ. ಅವರು ಇವಾಗಲೇ ನಾವು ಮತ್ತೆ ಅವರನ್ನು ಏನು ರಿಕ್ವೆಸ್ಟ್ ಮಾಡಿದ್ದೇವೆ ಅಂದರೆ, ಇನ್ನೂ ನೀವು 1,000 ಕೋಟಿ ಹಣವನ್ನು ನ್ಯಾಯಾಲಯದಲ್ಲಿ ಡೆಪಾಸಿಟ್ ಮಾಡಿ, ನಮ್ಮ ಗ್ರಾಹಕರಿಗೆ ಸ್ವಲ್ಪ ಧೈರ್ಯ ಬರ್ತದೆ ಮತ್ತು ಆತ್ಮಹತ್ಯೆ ಆಗುವಂಥದ್ದು ಅಂಥದ್ದೆಲ್ಲ ನಿಲ್ಲುತ್ತೆ, ನಮಗೆ ಹಣ ಸಿಗುತ್ತೆ ಎಂಬ ಒಂದು ಭರವಸೆ ಮೂಡುತ್ತೆ ಅಂಥೇಳಿ ನಾವು ಅವರನ್ನು ವಿನಂತಿ ಮಾಡಿದ್ದೇವೆ. ಮಾನ್ಯ ನಮ್ಮ ಮಂಗಳೂರು ನಳಿನ್ ಕುಮಾರ್ MP ಅವರನ್ನು ಕೂಡ ನಾವು ಭೇಟಿಯಾಗಿ ಅವರಲ್ಲಿ ಕೂಡ ವಿನಂತಿಯನ್ನು ಮಾಡಿ ಮಾನ್ಯ ಇವರನ್ನು ಸುಭಾಷ್ ಚಂದ್ರ ಯಾರು MP ಇದ್ದಾರೆ ಅವರನ್ನು ಭೇಟಿಯಾಗುವ ಕಾರ್ಯಕ್ರಮವನ್ನು ಕೂಡ ನಾವು ಈಗ ಹಮ್ಮಿಕೊಂಡಿದ್ದೇವೆ. ಅದಕ್ಕೀಗ ಒಂದು ಡೇಟ್ ಫಿಕ್ಸ್ ಆಗಬೇಕಷ್ಟೇ. ಈ ತನಕ ಒಂದು ಲೋಕಸಭೆಯಲ್ಲಿ ಕಲಾಪ ಎಲ್ಲ ಇದ್ದುದರಿಂದ ಮತ್ತು ಕೆಲವು ಯಾತ್ರೆಗಳು ಇದ್ದುದರಿಂದ MP ಅವರಿಗೆ ಅದು ಮಾಡಲಿಕ್ಕೆ ಆಗಲಿಲ್ಲ. ಅವರು ಮುಂದಿನ ವಾರದಲ್ಲಿ ಮಾಡ್ತೇವೆ ಎಂಬ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಹೋಗಿ ಅವರಿಗೆ ಒತ್ತಡ ಹಾಕುವ ಒಂದು
ಯೋಜನೆಯನ್ನು ಮಾಡಿದ್ದೇವೆ. ಯಾರಿಗೆ ಅಂದರೆ ಸುಭಾಷ್ ಚಂದ್ರ ಅವರಿಗೆ ಆದಷ್ಟು ಬೇಗ ನಮಗೆ ಒಂದು ಪರಿಹಾರವನ್ನು ಮಾಡಿ ಅಂತೇಳಿ. ಅವರು ನಿಜಕ್ಕೂ ನಾನು ಕೊಡಲಿಕ್ಕೆ ರೆಡಿ ಇದ್ದೇನೆ, ಹಣ ಕೂಡ ಇದೆ ಅಂತೇಳಿ ಅವರು ಹೇಳಿದ್ದಾರೆ. ಆದರೆ ನಮ್ಮ ಅಗ್ರಿಗೋಲ್ಡ್ ಮ್ಯಾನೇಜ್ಮೆಂಟ್ನವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅವರು ಎಲ್ಲಿ ಆಸ್ತಿ ಇದೆ, ಆ ಆಸ್ತಿಗೆ ಲೋನ್ ಇದೆಯೋ ಇಲ್ಲವೋ, ಈ ಥರ ಎಲ್ಲವನ್ನು ಅವರು ಸರಿಯಾಗಿ ಬಿಡಿಸಿ ಹೇಳ್ತಾ ಇಲ್ಲ. ಈವಾಗಲೇ ಒಂದು 27 ಮಂದಿ ಆಂಧ್ರದ ಚೇರ್ಮ್ಯಾನ್ ಮತ್ತು ಡೈರೆಕ್ಟರ್ಗಳು ಜೈಲಲ್ಲಿದ್ದಾರೆ. ಅವರು ಆ ಕಾರಣ ನೋಡಿಕೊಂಡು ನಾವು ಜೈಲಲ್ಲಿದ್ದೇವೆ, ನಮಗೆ ಎಲ್ಲ ಡೀಟೇಲ್ಸನ್ನು ಪೂರ್ತಿಯಾಗಿ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರು. ಆವಾಗ ಮಾನ್ಯ ಹೈಕೋರ್ಟು ಇಲ್ಲ, ನಿಮ್ಮ ಎಲ್ಲರನ್ನೂ ಒಂದೇ ಜೈಲಿಗೆ ಹಾಕ್ತೇವೆ, ಅಲ್ಲಿ ಪರಸ್ಪರ ಮಾತಾಡಿಕೊಂಡು ಏನೆಲ್ಲ ಡೀಟೇಲ್ಸ್ ಬೇಕು ಅದೆಲ್ಲವನ್ನು ಸುಭಾಷ್ ಚಂದ್ರ ಫೌಂಡೇಶನ್ಗೆ ಕೊಡಬೇಕು, ಆದಷ್ಟು ಶೀಘ್ರ ಮಾಡಬೇಕಂತ ಒತ್ತಡವನ್ನು ಈವಾಗಲೇ ಹೈದರಾಬಾದ್ ಹೈಕೋರ್ಟು ಹಾಕಿದೆ. ಈಗ ಮೊನ್ನೆ 20ನೇ ತಾರೀಕಲ್ಲಿ ಜಡ್ಜಿನವರು ಬರದೇ ಇರೋದ್ರಿಂದ ಕೇಸು ಮುಂದಕ್ಕೆ ಹೋಗಿದೆ. ಅದೀಗ ಒಂದು 2 ವಾರದಲ್ಲಿ ಈಗ ಮ್ಯಾನೇಜ್ಮೆಂಟ್ ಅವರು ಕೂಡ ನಾವು ಕೊಡ್ತೇವೆ ಅಂತ ಮುಂದೆ ಬಂದಿದ್ದಾರೆ. ಎಸ್ ರಾಜನ್ ಅವರೇ, ಅಂದರೆ ಅಗ್ರಿಗೋಲ್ಡ್ನಲ್ಲಿ ಸುಮಾರು ಎಷ್ಟು ಮೊತ್ತದ ಒಂದು ಆಸ್ತಿ ಇರ್ಬೋದು ಅಂತ ಹೇಳಿ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ 1650 ಎಕರೆ ಇದೆ ಜಾಗ. ಮತ್ತು ಕೆಲವು ಹೆಸರಲ್ಲಿ ಬೇನಾಮಿ ಆಸ್ತಿಗಳೂ ಇದೆ. ಅದರ ಇದನ್ನು ನಾವು COD ಅವರಿಗೆ ಒಪ್ಪಿಸಿದ್ದೇವೆ. ಈಗ ಮೊನ್ನೆ ತಾನೇ 4 COD ಅವರು ಈಗ ಫಸ್ಟ್ ಲಿಸ್ಟ್, ಸೆಕೆಂಡ್ ಲಿಸ್ಟ್, ಥರ್ಡ್ ಲಿಸ್ಟ್ ಬಿಟ್ಟಿದ್ದಾರೆ. ಈಗ 4ನೇ ಲಿಸ್ಟಲ್ಲಿ ನಮ್ಮ ಬ್ಯಾಂಗ್ಳೂರಿನ ಡೈರೆಕ್ಟರ್ ಆದ ಶ್ರೀನಿವಾಸ ರೆಡ್ಡಿ ಅಂತೇಳಿ ಇಲ್ಲಿಗೆ ಯಾರು ಬಿಸ್ನೆಸ್ ತಂದಿದ್ದಾನ ಅವನ ಹೆಸರಲ್ಲಿ 23 ಎಕರೆ ಮೊನ್ನೆ ಇದು ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಅದು ಕೂಡ ಈಗ 4ನೇ ಲಿಸ್ಟಲ್ಲಿ ಬರ್ತದೆ. ಈ ಎಲ್ಲ ಆಸ್ತಿಯನ್ನು ಮಾರಿದರೂ ಕೂಡ ಕರ್ನಾಟಕದ ಆಸ್ತಿಯನ್ನು ಮಾರಿದರೆ ಖಂಡಿತ ಕರ್ನಾಟಕದ ಜನರಿಗೆ ಕೊಡಲಿಕ್ಕೆ ಆಗುವುದಿಲ್ಲ, ಇದು ಸ್ಪಷ್ಟ. ನಮಗೆ ಆಂಧ್ರದು ಎಲ್ಲ ಕಡೆಯದು ಮಾರಿಯೇ ಕೊಡಬೇಕು ವಿನಃ ನಮ್ಮದು ಹೈಯೆಸ್ಟ್ ಬಿಸ್ನೆಸ್ ನಾವು ಹೇಳಿದೆ, ಫಸ್ಟಿಗೆ ಹೇಳಿದೆ, ನಮ್ಮದು ಸುಮಾರು 2000 ಕೋಟಿ ತನಕ ಇದೆ, ಗೊತ್ತಾಯ್ತಲ್ಲ. 2000 ಏಜೆಂಟ್ ಕೂಡ ಇದ್ದಾರೆ. ಸರಿಯಾದ ಮಾಹಿತಿ ಕೂಡ ಇವರು ಕೊಡಲಿಲ್ಲ. ಈಗ COD ಅವರು ಲೆಕ್ಕ ಕೊಟ್ಟದ್ದು ಹೇಗೆ, ಕಂಪನಿಯವರ ಆದೇಶದ ಮೇಲೆ ಇಷ್ಟು ಇದೆ ಅಂತೇಳಿ. ಅದು ಎಷ್ಟು ಬಿಟ್ಟೋಗಿದೆ, ಎಷ್ಟು ಉಳಿದಿದೆ ಇನ್ನು ನಾವು ಈ ಯಾವುದು ದಾಖಲೆಯನ್ನು ಪರಿಶೀಲನೆ ಮಾಡಿದರೆ ನಮಗೆ ಗೊತ್ತಾಗೋದು. ನಾವು ಯಾಕೆಂತ ಹೇಳಿದರೆ ಕರ್ನಾಟಕದ ಎಲ್ಲ ಕಡೆ ಈ 30 ಜಿಲ್ಲೆಯಲ್ಲಿ ಹೋಗಿ, ಬ್ಯಾಂಗ್ಳೂರಲ್ಲಿ BMS ಆಫೀಸ್ ಇದೆ, ಅಲ್ಲಿ ಕೂಡ ಮೀಟಿಂಗ್ ಮಾಡ್ತಿದ್ದೇವೆ. ಮಂಗಳೂರಲ್ಲಿ BMS ಆಫೀಸ್ ಇದೆ. ಆಯಾಯ ಜಿಲ್ಲೆಗೆ ಆಯಾಯ ಪ್ರದೇಶದಲ್ಲಿ ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ಒಟ್ಟು ಮಾಡಿ COD ಅವರಿಗೆ ಒಪ್ಪಿ ಕೊಟ್ಟರೆ ಅವರೊಂದು ಪ್ರತಿ ನಮಗೆ ಕೊಡ್ತಾರೆ, ಅದರಲ್ಲಿ ಗೊತ್ತಾಗ್ಬೋದು. ಆದ್ದರಿಂದ ನೀವು ಆಂಧ್ರದ ಮಾರಿದರೂ ಕೂಡ ನಮಗೆ ದುಡ್ಡು ಬರಲೇಬೇಕು, ಕರ್ನಾಟಕದ ಮಾರಿದರೆ ಖಂಡಿತ ಸಾಕಾಗಲ್ಲ. ಅಂದ್ರೆ ಈಗ ಇದು ದೇಶಾದ್ಯಂತ ಹಬ್ಬಿರಕಂತ ಒಂದು ಹಗರಣ ಅಂತ ಹೇಳ್ಬೋದು. ಇದರಲ್ಲಿ ಕೇವಲ ಒಬ್ಬರ ಕೈವಾಡ ಇದೆಯಾ ಅಥವಾ ಹಲವಾರು ಅದರಲ್ಲಿ ಫೌಂಡರ್ಸ್ಗಳ ಒಟ್ಟಿಗಾಗಿ ಇದೆಯಾ ಅಂತ ಹೇಳಿ? ಇದು ಏನಾಯ್ತು ಅಂದರೆ ಚೇರ್ಮ್ಯಾನ್ ಒಳ್ಳೆಯವರು ಅಂತಲೇ ಹೇಳ್ತಾ ಇದ್ದಾರೆ. ಆದರೆ ಡೈರೆಕ್ಟರ್ಗಳು ಯಾವಾಗ ದುಡ್ಡಿನ ಆಶೆ ಪ್ರಾರಂಭ ಆಯಿತು, ಮೊದಲು ಕಂಪನಿ ಒಳ್ಳೆ ನಡೀತಾ ಇತ್ತು. ಯಾವಾಗ ದುಡ್ಡಿನ ಆಶೆ ಪ್ರಾರಂಭ ಆಯಿತು, ಅವರು ಇದರ ಹಣವನ್ನು ತೆಗೆದು ಬೇರೆ ಬಿಸ್ನೆಸ್ಗೆ ಡೈವರ್ಟ್ ಮಾಡಿದರು. ಅದರಲ್ಲಿ ಲಾಸ್ ಆಗಿದೆ. ಉದಾಹರಣೆಗಾಗಿ ಅಲ್ಲಿ ಆಂಧ್ರದಲ್ಲಿ ಡಾಕ್ಸ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಅದಕ್ಕೆ ಕೈ ಹಾಕಿದರು. ಡಾಕ್ಸ್ ಕನ್ಸ್ಟ್ರಕ್ಷನ್ ಆಗ್ತಾ ಇರುವಾಗ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ್ದು ಗಲಾಟೆ ಆಯಿತು. ಗಲಾಟೆಯಾಗಿ ಡಾಕ್ಸ್ ಕನ್ಸ್ಟ್ರಕ್ಷನ್ ವರ್ಕ್ ಏನಿದೆ ಅದು ಅರ್ಧಕ್ಕೆ ನಿಂತಿದೆ. ಈಗ ರಾಜ್ಯ ಸರ್ಕಾರ ಇವರಿಗೆ ಹಣ ಕೊಡಬೇಕು. ರಾಜ್ಯ ಸರ್ಕಾರ ಏನು ಹೇಳ್ತದೆ ಅಂದರೆ ಅದನ್ನು ಪೂರ್ತಿಗೊಳಿಸಿ ಆವಾಗ ಹಣ ಕೊಡ್ತೇವೆ ಅಂತೇಳಿ. ಈ ಥರ ಸಮಸ್ಯೆಯಲ್ಲಿ ಹಣ ಅಲ್ಲಿ ಬ್ಲಾಕ್ ಆಗಿದೆ. ಹಾಗೆ ಸೈಟುಗಳನ್ನು ಮಾಡಿ ಮಾರುವಂಥ ಒಂದು ಇದನ್ನು ಮಾಡಿದರು. ಅದರಲ್ಲಿ ಹಾಗೆ ಸೈಟ್ಗಳನ್ನು ಮಾಡಿಕೊಂಡು ಈಗ ಕೆಲವರಿಗೆ ಕೊಟ್ಟಿದ್ದಾರೆ, ಕೆಲವರಿಗೆ ಕೊಟ್ಟಿಲ್ಲ, ಈ ಥರ ಇದಾಗಿದೆ. ಈಗ ಫಾರ್ ಎಕ್ಸಾಂಪಲು ತಲಪಾಡಿಯಲ್ಲಿ ಹಾಗೆ ಸೈಟ್ ಮಾಡಿಕೊಂಡು ಮಾರಿದ್ದಾರೆ, ಕೆಲವರಿಗೆ ಇನ್ನೂ ಸೈಟ್ಗಳು ರಿಜಿಸ್ಟ್ರೇಷನ್ ಆಗಿಲ್ಲ. ಈ ಥರ ಇದರಲ್ಲಿ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ ಕೆಲವು ಡೈರೆಕ್ಟ್ಗಳು ತಮ್ಮ ಹೆಂಡತಿ ಹೆಸರಲ್ಲಿ, ಮಕ್ಕಳ ಹೆಸರಲ್ಲಿ ಆ ಆಸ್ತಿಯನ್ನು ಇದು ಮಾಡಿಕೊಂಡು ಬಗ್ಗೆ ಹಲವಾರು ವದಂತಿಗಳಿದೆ. ಅಂದ್ರೆ ಡೈರೆಕ್ಟರ್ಗಳೇ ಈಗ ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರುವ ಸಂದರ್ಭದಲ್ಲಿ ಯಾರಿಗೂ ಹೇಳದೆ ಸೈಟ್ಗಳನ್ನು ಮಾರಿ ಹಣ ಮಾಡ್ತಾ ಇದ್ದಾರೆ. ಇದರಿಂದ ಗ್ರಾಹಕರಿಗೆ ಯಾವುದೇ ರೀತಿಯಾದಂತಹ ಹಣ ಬರುವುದಿಲ್ಲ. ಅಂದ್ರೆ ಕೇವಲ ಡೈರೆಕ್ಟರ್ಗಳು ತಮ್ಮ ಸ್ವಂತಿಕೆಗೋಸ್ಕರ ನೇರವಾಗಿ ಇದನ್ನು ಮಾರಾಟ ಮಾಡಿ ಹಣ ಮಾಡ್ತಾ ಇದ್ದಾರೆ ಅನ್ನುವಂಥ ವದಂತಿಗಳು ಕೂಡ ಬರ್ತಾ ಇದೆ. ಇಲ್ಲ, ಯಾಕೆ ಅಂತ ಹೇಳಿದರೆ ಇವಾಗ ಇಲ್ಲ, ಮೊದಲಿತ್ತು. ನಾವು ಯಾವಾಗ ಕೇಸ್ ಹಾಕಿದ್ದೇವೆ ಆಮೇಲೆ ಇದು ನಡೆದಿಲ್ಲ, ಇದಕ್ಕಿಂತ ಮೊದಲು ನಡೆದಿದೆ. ಈಗ ನಮ್ಮ ತಲಪಾಡಿ ಕಿನ್ಯದಲ್ಲಿ ಇರುವ ಜಾಗವನ್ನು ಕೂಡ ಮಾರಲಿಕ್ಕೆ ಪ್ರಯತ್ನ ಪಟ್ಟರು, ಅದನ್ನು ನಾವು ತಡೆ ಹಿಡಿದೆವು. ಬ್ಯಾಂಗ್ಳೂರಲ್ಲಿ ಕೂಡ ಮಾಡಿದೆವು, ಬ್ಯಾಂಗ್ಳೂರಲ್ಲಿ ಕೂಡ ನಡೆದಿದೆ. ಎಲ್ಲವನ್ನೂ ನಾವು
ಸಿಒಡವರ ಗಮನಕ್ಕೆ ತಂದು ಅವರು ಅದನ್ನು ಸೀಸ್ ಮಾಡಿದ್ದಾರೆ. ಇವರು ಏನು ಮಾಡಿದ್ದಾರೆ, ಈ ಬೇನಾಮಿ ಆಸ್ತಿಯನ್ನು ಮಾರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಯಾಕಂತ ಹೇಳಿದರೆ ಈ ಜೈಲಲ್ಲಿ ಯಾರು ಚೇರ್ಮನ್ ಇದ್ದಾರೋ ಯಾರೆಲ್ಲ ಇದ್ದಾರೋ ಅವರನ್ನು ಬಿಡಿಸುವ ಪ್ರಯತ್ನವನ್ನು ಈ ಡೈರೆಕ್ಟರ್ಗಳು ಮಾಡ್ತಿದ್ದಾರೆ. ಗ್ರಾಹಕರ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ. ನಮ್ಮ ಚೇರ್ಮನ್ ಯಾವಾಗ ಹೊರಗೆ ಬರ್ತದೆ ಯಾವಾಗ ಹಣ ಬರ್ತದೆ ಅಂತ ನಮ್ಮ ಕೆಲವು ಏಜೆಂಟರನ್ನು ತಪ್ಪು ದಾರಿಗೆ ಎಳೆಯುತ್ತಾ ಇದ್ದಾರೆ. ಹೌದೌದು. ಈಗ ಏಜೆಂಟರ್ಗಳಿಗೂ ಕೂಡ ಒಂದು ಬೆದರಿಕೆಗಳು ಆಗಾಗ ಬರ್ತದೆ. ಮುಂಚೆ ಆದ್ರೆ ಏಜೆಂಟರ್ಗಳು ಗ್ರಾಹಕರ ಮನೆಗೆ ಹೋಗಿ ಹಣವನ್ನು ಕಲೆಕ್ಟ್ ಮಾಡ್ತಾ ಇದ್ರು. ಈಗ ಗ್ರಾಹಕರೇ ಏಜೆಂಟ್ ನ ಮನೆಗೆ ಬಂದು ಅವರ ಬಳಿ ಕೇಳುವಂತ ಪರಿಸ್ಥಿತಿ ಬಂದ್ರೆ, ಹಾಗಾದ್ರೆ ಈಗ ಯಾರಿದ್ದಕ್ಕೆ ಹೊಣೆ, ಏಜೆಂಟರ್ ಹೊಣೆಯಾ ಅಥವಾ ಕಂಪನಿ ಹೊಣೆಯಾ ಅಂತ ಹೇಳಿ? ನಾನು ಹೇಳಿದಾದ್ರೆ ಕಂಪನಿ ಹೊಣೆ. ನೋಡಿ, ಒಂದು ಏಜೆಂಟ್ ಒಂದು ಕಸ್ಟಮರ್ನ ಹಣ ತೆಕ್ಕೊಂಡ್ರೆ ಅವನಿಗೆ ಬೇಕಾದ ಬಾಂಡ್ ಇರ್ಬೋದು, ರಶೀದಿ ಇರ್ಬೋದು, ಇದೆಲ್ಲ ಕೊಟ್ಟಿರ್ತಾನೆ. ಅದಕ್ಕೆ ಮತ್ತೆ ಅವ ಹೊಣೆಗಾರ ಆಗಿರುವುದಿಲ್ಲ. ಈಗ ಕಸ್ಟಮರ್ ಹೇಳ್ತಾರೆ ನೀನು ಕಮಿಷನ್ ತಿಂದಿದೆ ಅಂತ ಏಜೆಂಟ್ ಹತ್ರ ಹೇಳ್ತಾನೆ. ನಿಜವಾಗಿ ಏಜೆಂಟ್ ಕಮಿಷನ್ ತಿಂದಿಲ್ಲ, ಕಂಪನಿ ಆವಾಗ ಕೊಟ್ಟದು. ನಾವು ಈಗ ದಾಖಲೆ ಅವನ ಹತ್ರ ಇದ್ದರೆ ಅವನಿಗೆ ಹಣ ಸಿಗುತ್ತೆ, ಏಜೆಂಟ್ ಕೊಡ್ಬೇಕಂತ ಏನಿಲ್ಲ. ಇಷ್ಟೇ. ಈಗ ಬ್ಯಾಂಕ್ ಮುಳುಗಿದವರು ನಾಳೆ ಬ್ಯಾಂಕಿನವರನ್ನು ಹಿಡಿಯುವುದು, ಅಲ್ಲಿ ವರ್ಕರನ್ನು ಹಿಡಿಯಲಿಕ್ಕೆ ಆಗ್ತದಾ? ಇಲ್ಲ. ಅದೇ ಥರ ಇದು ನಾವೊಂದು ವರ್ಕರ್ ಇದರಲ್ಲಿ ಏಜೆಂಟ್ ಆಗಿ ದುಡಿಯುವುದು. ನಾಳೆ LIC ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಏಜೆಂಟ್ ಇಲ್ಲಿ ಹೊಣೆ ಆಗುವ ಪ್ರಶ್ನೆನೇ ಇಲ್ಲ. ನಾವು ಅದಕ್ಕೆ ಬೇಕಾದ ದಾಖಲೆ ಕೊಟ್ಟಿದ್ದೇವೆ, ಒರಿಜಿನಲ್ ದಾಖಲೆ ಕೊಟ್ಟಿದ್ದೇವೆ. ನಾವೇನು ಕೈಯಿಂದ ಪ್ರಿಂಟ್ ಮಾಡಿ ಕೊಟ್ಟರೆ ಆದರೆ ಅದು ತಪ್ಪು. ಅಂದ್ರೆ ಈಗ ಏಜೆಂಟರಿಗೂ ಮತ್ತು ಕಂಪನಿಗಳಿಗೆ ಏನಾದರೂ ಈಗ ಲಿಂಕ್ ಇದೆಯಾ, ಅಥವಾ ಅದನ್ನು ಕೂಡ ಕಳ್ಕೊಂಡಿದ್ದಾರಾ ಕಂಪನಿಯವರು? ಅದನ್ನು ಕೂಡ ಬಿಟ್ಟು ಈಗ ದೂರ ಸರಿಸಿದ್ದಾರಾ ಅಂತ ಏಜೆಂಟ್ಗಳು? ಇಲ್ಲ, ಕಂಪನಿಗೂ ನಮಗೂ ಯಾವ ಕನೆಕ್ಷನ್ ಇಲ್ಲ, ಕೇಸ್ ಆದ್ಮೇಲೆ ಇಲ್ಲ. ಹಾಗಂತಲ್ಲ, ಅಂದ್ರೆ ಅದ್ರ ಬಗ್ಗೆ ಹಣದ ಲೆಕ್ಕಾಚಾರದ ಬಗ್ಗೆ ಏಜೆಂಟರ್ಗಳಿಗೆ ಯಾವ್ದಾದ್ರು ಮಾಹಿತಿ ಇದೆಯಾ ಕಂಪನಿಯಿಂದ, ಅಥವಾ ಕಂಪನಿಯವರು ಯಾವುದೇ ಒಂದು ವಿಷಯವನ್ನು ಲೀಕ್ ಆಗಬಾರ್ದು ಅಂತ ಏಜೆಂಟರ್ಗಳನ್ನು ದೂರ ಇಟ್ಟಿದ್ದಾರಾ ಅಂತ ಹೇಳಿ? ಇದರಲ್ಲಿ ಏಜೆಂಟ್ಗಳಲ್ಲ, ಕೆಲವು ಡೈರೆಕ್ಟರ್ಗಳು, ಟಾಪ್ ಲೆವೆಲ್ ಡೈರೆಕ್ಟರ್ಗಳನ್ನು ಮ್ಯಾನೇಜ್ಮೆಂಟು ಒಳಗೆ ಹಾಕ್ಕೊಂಡು ಅವರಿಗೆ ಈ ಗ್ರಾಹಕರು ಗಲಾಟೆ ಮಾಡಿದಾಗ ನೋಡ್ಕೊಳ್ಳಿ ಅಂತೇಳಿ ಸ್ವಲ್ಪ ಬಿಸ್ಕೆಟ್, ಸ್ವಲ್ಪ ಹಣವನ್ನು ಬಿಸಾಕಿ ಈ ತನಕ ಹೇಳ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಪ್ರಕರಣ ಇಷ್ಟು ದೊಡ್ಡದಾಗ್ತಾ ಇದೆ. ಹೌದು. ಆ ಗ್ರಾಹಕರಿಗೆ ಏನು ಹೇಳೋದಂದ್ರೆ, ಇಲ್ಲ ಮ್ಯಾನೇಜ್ಮೆಂಟ್ ಕೊಡ್ತದೆ, ನಿಮ್ಗೆ ಕೊಡ್ತದೆ, ಎದುರುಬೇಡಿ, ಕೊಡ್ತದೆ. ಅವ್ರ ಹತ್ರ ದುಡ್ಡಿದೆ, ಅವರು ಕೊಡ್ತಾರೆ. ನೀವು BMS ಅಥವಾ ಭಾರತೀಯ ಮಧು ಸಂಘಕ್ಕೆ ಹೋಗಬೇಡಿ, ಸ್ಟ್ರೈಕ್ ಮಾಡಬೇಡಿ, ಈ ಥರ ಎಲ್ಲ ಸಲಹೆಯನ್ನು ಕೊಟ್ಟು ಅವರನ್ನು ಒಡೆಯುವ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಮ್ಯಾನೇಜ್ಮೆಂಟ್ನವರು ಡೈರೆಕ್ಟರ್ಗಳಿಗೆ ಸ್ವಲ್ಪ ದುಡ್ಡು ಕೊಡೋದು, ಇವರು ಬೆಂಗಳೂರಿಗೆ ಹೋಗೋದು ಅಥವಾ ವಿಜಯವಾಡಕ್ಕೆ ಹೋಗೋದು, ಅಲ್ಲಿಂದ ಸ್ವಲ್ಪ ದುಡ್ಡು ಇಟ್ಕೊಂಡು ಬರೋದು, ಆಮೇಲೆ ಅವರ ಏನೋ ಒಂದು ಗ್ರೂಪ್ ಇದೆ ಅವರಿಗೆ ಸುದ್ದಿ ಹಬ್ಬಿಸೋದು, ಬರುವ ಮಾರ್ಚಲ್ಲಿ ಕೊಡ್ತಾರಂತೆ ಅವರು, ಎಲ್ಲ ಹಣ ವ್ಯವಸ್ಥೆ ಆಗ್ತಾ ಇದೆ, ನೀವೇನು ಹೆದರಬೇಡಿ, ಈ ಸ್ಟ್ರೈಕ್ ಮಾಡುವಂಥದ್ದು, ಧರಣಿ ಮಾಡುವಂಥದ್ದು, ಜಂತರ್ ಮಂತರಿಗೆ ಹೋಗಿದ್ದು ಹಣ ಎಲ್ಲ ಅಗತ್ಯ ಇಲ್ಲ, ಸುಮ್ಮನೆ ನೀವು ಹಣ ವೇಸ್ಟ್ ಮಾಡ್ತಿದ್ದೀರಿ, ಅದರ ಬದಲು ಮ್ಯಾನೇಜ್ಮೆಂಟಿಗೆ ನೀವು ಸಪೋರ್ಟ್ ಕೊಟ್ಟರೆ ಅದು ಆಗ್ತದೆ, ಬೇಗ ಆಗ್ತದೆ ಅಂತೇಳಿ ಈಗ ತಪ್ಪು ದಾರಿಗೆ ಎಳೆದಿದ್ದಾರೆ. ಆದರೂ ನಾವು ಎಡೆಬಿಡದೆ ನಾವು ಸಂಘಟನೆ ಮಾಡಿಕೊಂಡು ಡೆಲ್ಲಿಯ ಜಂತರ್ ಮಂತರಲ್ಲಿ ಕೂಡ ಧರಣಿ ಮಾಡಿದ್ದೇವೆ. ಸುಮಾರು 500-600 ಮಂದಿ ಸೇರಿಕೊಂಡು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಧರಣಿ ಮಾಡಿದ್ದೇವೆ. ಇಲ್ಲಿ ಮಂಗಳೂರಲ್ಲಿ ಸಂಘನಿಕೇತನದಿಂದ ನೆಹರು ಮೈದಾನ ತನಕ ಜಾಥಾ ಮಾಡಿಕೊಂಡು ಜನರಿಗೆ ಮತ್ತು ಗ್ರಾಹಕರಿಗೆ ಎಚ್ಚರಿಕೆಯನ್ನು ಕೊಟ್ಟುಕೊಂಡು ಜಾಗೃತಿಯನ್ನು ಮೂಡಿಸಿದ್ದೇವೆ. ನೋಡಿ, ನೀವು ಮ್ಯಾನೇಜ್ಮೆಂಟು ತಪ್ಪು ದಾರಿಗೆ ನಿಮ್ಮನ್ನು ಎಳಿತಾ ಇದೆ, ಹೋರಾಟ ಮಾಡಬೇಕು, ಹೋರಾಟ ಮಾಡಿದರೆ ಮಾತ್ರ ನಮ್ಮ ದುಡ್ಡು ಸಿಗುತ್ತೆ, ಇಲ್ಲದೇ ಸಿಗುವುದಿಲ್ಲ ಅಂತೇಳಿ ನಾವು ಅವರಿಗೆ ಎಜುಕೇಶನ್ ಕೊಡ್ತಾ ಇದ್ದೇವೆ. ಅಂದ್ರೆ ಈಗ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಬೆಂಬಲಗಳು ಇದಕ್ಕೆ ಸಿಗ್ತಾ ಇಲ್ಲ, ಆದ್ರೆ ನೀವು ಕೇಂದ್ರ ಸರ್ಕಾರದ ಮೊರೆ ಹೋಗಿದ್ದೀರಾ ಅಂತ ಈ ಕುರಿತ? ಯಾಕಂತ ಹೇಳಿದ್ರೆ ಇದು ಕೇವಲ ರಾಜ್ಯದ ಸಮಸ್ಯೆ ಅಲ್ಲ, ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ 8 ರಾಜ್ಯಗಳಿಗೆ ಪಸರಿಸಿರುವುದರಿಂದ ಮಾನ್ಯ ಜೇಟ್ಲಿ, ಯಾರು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ, ಅವರಿಗೂ ನಾವು ಹೋಗಿ ಮನವಿಯನ್ನು ಕೊಟ್ಟಿದ್ದೇವೆ. ಅವರು ಅದನ್ನು ನೋಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆ ಮಾನ್ಯ ನಮ್ಮ ಪ್ರಧಾನಮಂತ್ರಿ ಯಾರಿದ್ದಾರೆ ಅವರಿಗೂ ಮನವಿಯನ್ನು ಮುಟ್ಟಿಸಿದ್ದೇವೆ, ಅವರನ್ನು ಭೇಟಿಯಾಗುವ ಪ್ರಯತ್ನವನ್ನು ಮಾಡಿದ್ದೇವೆ. ಆದರೆ ನಾವು ಹೋದ ಸಮಯ ಸರಿಯಾಗಿರಲಿಲ್ಲ, ಅಲ್ಲಿ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇತ್ತು, ಅದು ನಮಗೆ ಭೇಟಿಯಾಗಲಿಕ್ಕೆ ಆಗಲಿಲ್ಲ. ಅದು ಒಳ್ಳೆಯ ಸ್ಪಂದನವನ್ನು ಅವರು ಮಾಡಿದ್ದಾರೆ. ಕರೆಕ್ಟಾಗಿ ನಿಮ್ಮ ಈ ಸಮಸ್ಯೆಯನ್ನು ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾವು ತಿಳಿಸ್ತೇವೆ ಅಂತ ಹೇಳಿದ್ದಾರೆ. ಅದಲ್ಲದೇ ಏನಂದರೆ ಪ್ರಧಾನಮಂತ್ರಿಯವರದು ತುಂಬ ಯೋಜನೆಗಳಿದೆ. ಏನಂದರೆ ಸ್ಟಾರ್ಟ್ ಅಪ್ ಇಂಡಿಯಾ ಮತ್ತು ಕೌಶಲ ಅಭಿವೃದ್ಧಿ, ಇದಕ್ಕೆ ನಮ್ಮ ಅಗ್ರಿಗೋಲ್ಡಿಂದ ಈಗ ಕೆಲಸ ಕಂಡುಕೊಂಡವರಿಗೆ ಆ ಯೋಜನೆಯನ್ನು ಜೋಡಿಸಿ ಅವರಿಗೆ ಅದನ್ನು ಪರಿಹಾರ ಮಾಡಬೇಕು ಅಂತೇಳಿ ಕೂಡ ನಾವು ಮನವಿಯನ್ನು ಮಾಡಿದ್ದೇವೆ. ಅದನ್ನು ಕೂಲಂಕುಷವಾಗಿ ನಾವು ನೋಡ್ತೇವೆ ಅಂತ ಭರವಸೆಯನ್ನು ನಮ್ಮ ಮನಿಲ್ ಕುಮಾರ್ MP ಅವರು ಕೂಡ ಹೇಳಿದ್ದಾರೆ. ಅವರಿಗೆ ಮನವಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಅಂದ್ರೆ ಕೇಂದ್ರದಲ್ಲೂ ಕೂಡ ಈ ಕುರಿತಾಗಿ ಹಲವಾರು ರೀತಿಯಾದಂತಹ ವಿಚಾರಗಳು ನಡೀತಾ ಇದೆ. ರಾಜ್ಯ ಸರ್ಕಾರಕ್ಕೂ ಕೂಡ ಇದು ಸಂಬಂಧಪಟ್ಟದಾಗಿದೆ. ಆದ್ರೆ ಯಾರು ಈಗ ಮೊದಲಾಗಿ ಎಚ್ಚೆತ್ತುಕೊಳ್ತಾರೆ ಗ್ರಾಹಕರ ಪರವಾಗಿ, ಅಥವಾ ಜನರ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಯಾರು ಮುಂದಾಗ್ತಾರೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ಬ್ರೇಕ್.
ವಿರಾಮದ ಬಳಿಕ ಅಗ್ರಿಗೋಲ್ಡ್ನಲ್ಲಿ ಮೂಡಿದ ಭರವಸೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗತಾನೆ ಮಾತಾಡ್ತಾ ಇದ್ದಾಗೆ ಕೇಂದ್ರದಲ್ಲಿ ಕೂಡ ಈ ಒಂದು ವಿಷಯ ಪ್ರಸ್ತಾಪವಾಗಿದೆ, ರಾಜ್ಯ ಸರ್ಕಾರದಲ್ಲೂ ಕೂಡ ಈ ಒಂದು ವಿಷಯ ಪ್ರಸ್ತಾಪವಾಗಿದೆ. ಆದರೆ ಮುಖ್ಯವಾಗಿರುವಂಥದ್ದು ಈಗ ರಾಜ್ಯ ಸರ್ಕಾರದಲ್ಲೂ ಕೂಡ ಇದು ರಾಜ್ಯ ಸರ್ಕಾರದ ಹೊಣೆಯಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಈ ಒಂದು ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ಅವರು ಕೂಡ ಖರೀದಿ ಮಾಡಿ ಬಂದಂತಹ ಹಣದಲ್ಲಿ ಗ್ರಾಹಕರಿಗೆ ಆ ಒಂದು ಸವಲತ್ತುಗಳನ್ನು ಕೊಡ್ಬೋದಿತ್ತು. ಆದರೆ ರಾಜ್ಯ ಸರ್ಕಾರ ಯಾಕೆ ಇದಕ್ಕೆ ಮುಂದಾಗ್ತಾ ಇಲ್ಲ ಅಂತ ಹೇಳಿ ನಾವು ಎಲ್ಲ ಸಂಬಂಧಪಟ್ಟ ಮಂತ್ರಿಗಳಿಗೆ, ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ, ಒತ್ತಡವನ್ನು ಹಾಕ್ತಾ ಇದ್ದೇವೆ, MLAಗಳಿಗೂ ಹೇಳಿದ್ದೇವೆ. ಆದರೂ ಇನ್ನೂ ಅವರು ಮಾಡಲಿಲ್ಲ. ಅದಕ್ಕಾಗಿ ಧರಣಿಯನ್ನು ಕೂಡ ಫ್ರೀಡಮ್ ಪಾರ್ಕಲ್ಲಿ ನಾವು ಮಾಡಿದೆವು. ಇವಾಗ ನಮ್ಮ ಬೇಡಿಕೆ ಏನೆಂದರೆ, ಪಶ್ಚಿಮ ಬಂಗಾಳ ಸರ್ಕಾರ ಶಾರದಾ ಚಿಟ್ ಫಂಡ್ ಯೋಜನೆಯಲ್ಲಿ ಯಾರು ಗ್ರಾಹಕರು ಸಂತ್ರಸ್ತರು ಇದ್ದರು ಅವರಿಗೆ ಸರ್ಕಾರವೇ ನೇರ ಹಣವನ್ನು ಕೊಟ್ಟು ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡು ಅದನ್ನು ಮಾರುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದನ್ನು ಕರ್ನಾಟಕ ಗವರ್ಮೆಂಟ್ ಕೂಡ ಇಲ್ಲಿ ಮಾಡಬೇಕು ಅಂತ ನಮ್ಮದು ಕಳಕಳಿಯ ವಿನಂತಿ. ಅಂದರೆ ಬೇರೆ ರಾಜ್ಯದಲ್ಲಿ ಆಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಇಲ್ಲ. ನಮ್ಮ ರಾಜ್ಯ ಭಾರಿ ಸ್ಲೋ ಇದರಲ್ಲಿ ಹೋಗ್ತಾ ಇದೆ. ಯಾಕೆಂದರೆ ರಾಜ್ಯದ ಜನತೆಯ ಕಷ್ಟವನ್ನು ಪರಿಹರಿಸುವ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಇರುವುದರಿಂದ ಅವರು ಅದನ್ನು ಮಾಡಬೇಕು ಅತ್ಯಂತ ಶೀಘ್ರವಾಗಿ. ಇನ್ನೊಂದು ಏನೆಂದರೆ, ಆಂಧ್ರ ಪ್ರದೇಶದ ಸರ್ಕಾರ ಈವಾಗಲೇ ಯಾರು ಆತ್ಮಹತ್ಯೆ ಮಾಡಿದ್ದಾರೆ ಅವರ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನು ಈವಾಗಲೇ ಕೊಡಲು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ನೋಟಿಫಿಕೇಷನನ್ನು ಅವರು ಈವಾಗಲೇ ಇಶ್ಯೂ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಯಾರೆಲ್ಲ ಆತ್ಮಹತ್ಯೆ ಮಾಡಿದ್ದಾರೆ ಅವರ ಕುಟುಂಬಗಳಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು, ಅತ್ಯಂತ ಶೀಘ್ರವಾಗಿ ಮಾಡಬೇಕಂತ ನಾವು ಇನ್ನೊಮ್ಮೆ ವಿನಂತಿಸ್ತಾ ಇದ್ದೇವೆ. ಅಲ್ಲ, ಕರ್ನಾಟಕ ರಾಜ್ಯ ಸರ್ಕಾರ ಈಗ ಆಗಿರ್ತಕ್ಕಂತಹ ಹಗರಣಕ್ಕೆ ಅದು ಸಪೋರ್ಟ್ ಮಾಡ್ತಾ ಇಲ್ಲ. ಏನು ಸತ್ತವರ ಪರವಾಗಿ ಅವರಿಗೆ ಸಂತ್ರಸ್ತರಿಗೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳು ಒದಗಿಸಬಹುದು ಅನ್ನುವಂಥದ್ದು ಕೂಡ ಅದು ಕನಸಿನ ಮಾತು ಅಂತಾನೆ ಹೇಳ್ಬೋದು ರಾಜ್ಯ ಸರ್ಕಾರದ. ಯಾಕಂತ ಹೇಳಿದ್ರೆ ಈಗಾಗಲೇ ಮೋಸ ಹೋಗಿದ್ದಾರೆ, ಅದರ ಕುರಿತು ಎಚ್ಚೆತ್ತುಕೊಂಡು ಅದರ ಪರವಾಗಿ ವಾದ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಕೂಡ ರಾಜ್ಯ ಸರ್ಕಾರ ಒಂದು ಮುತುವರ್ಜಿ ತೋರಿಸ್ತಾ ಇಲ್ಲ. ಈಗ ನ್ಯಾಯಾಲಯದಲ್ಲಿ ಕೂಡ ತೀರ್ಪುಗಳಿದೆ. ಅದಕ್ಕೋಸ್ಕರ ಈಗ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ರೀತಿಯಾದಂತಹ ಹೋರಾಟವನ್ನು ಈಗ ನೀವು ನಡೆಸ್ತಾ ಇದ್ದೀರಾ. ಈಗ ನೀವು ಆಗಲೇ ಹೇಳಿದಾಗೆ 9 ರಾಜ್ಯದಲ್ಲಿ ಇದು ಕೂಡ ಪಸರಿಸಿದೆ ಅಂತ. ಈಗ ಆಂಧ್ರದಲ್ಲಿ ಇದರ ಬಗ್ಗೆ ಹಣವನ್ನು ಕೊಡಲಾಗಿದೆ ಸ್ವಲ್ಪ ಮಟ್ಟಿನ. ಅದೇ ರೀತಿಯಾಗಿ ಬೇರೆ ರಾಜ್ಯದಲ್ಲಿ ಕೂಡ ಈ ರೀತಿಯಾದಂತಹ ಹಣ ಏನಾದರೂ ಕೊಡಲಾಗ್ತಾ ಇದೆಯಾ ಕರ್ನಾಟಕದಲ್ಲಿ ಬಿಟ್ಟು? ಅಲ್ಲಿ ಕೂಡ ನಾವು ಇದೇ ರೀತಿ ಪ್ರಯತ್ನವನ್ನು ಮಾಡಿಸ್ತಾ ಇದ್ದೇವೆ. ಅಲ್ಲಿ ಅಗ್ರಿಗೋಲ್ಡ್ ಗ್ರಾಹಕರ ವೇದಿಕೆ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಪ್ರಾಯಶಃ ಬಿಹಾರ ಮತ್ತು ಇದರಲ್ಲಿ ಸಿಗುವ ಈಗ ಭರವಸೆ ಮೂಡಿದೆ ಅಲ್ಲಿ ಈ ಪರಿಹಾರ ಕೊಡುವಂಥದ್ದು. ಕರ್ನಾಟಕದಲ್ಲಿ ಇನ್ನೂ ಸ್ಲೋ ಇದೆ. ಆದರೂ ನಾವು ನಮ್ಮ ಛಲದಂಕ ಮಲ್ಲನಾಗೆ ನಾವು ಹೋರಾಟವನ್ನು ಮಾಡ್ತೇವೆ. ಹೋರಾಟವನ್ನು ಮಾಡಿ ಸರ್ಕಾರವನ್ನು ಬಗ್ಗಿಸಿ ಆ ಪರಿಹಾರವನ್ನು ಕೊಡಿಸ್ತೇವೆ ಎಂಬ ಒಂದು ಪ್ರತಿಜ್ಞೆಯನ್ನು ನಾವು ಈ ಮೂಲಕ ಮಾಡ್ತಾ ಇದ್ದೇವೆ. ರಾಜನ್ ಅವರೇ, ನೀವು ವಯಸ್ಸಲ್ಲಿ ನೋಡಿದ್ರೆ ಹಿರಿಯರು, ಹಾಗಾಗಿ ನಿಮ್ಮ ಅನುಭವದ ಪ್ರಕಾರ ಮುಂದಿನ ದಿನಗಳಲ್ಲಿ ಇದು ಎಷ್ಟರ ಮಟ್ಟಿಗೆ ಬರ್ಬೋದು ಅಂತ ಹೇಳಿ? ಅಂದ್ರೆ ಇದನ್ನ ನಂಬಿ ಹಲವಾರು ಕುಟುಂಬಗಳು ಇದೆ. ಅಂದ್ರೆ ತಮ್ಮ ಮಕ್ಕಳ ಮದುವೆಗಾಗಿರ್ಬೋದು, ಶಿಕ್ಷಣಕ್ಕೋಸ್ಕರ ಆಗಿರ್ಬೋದು, ಹಲವಾರು ಉದ್ದೇಶಗಳನ್ನು ಇಟ್ಕೊಂಡು ಡೆಪಾಸಿಟ್ ಮಾಡಿರ್ತಾರೆ. ಆದರೆ ಈ ಹಂತದಲ್ಲಿ ಕೊನೆಯ ಮಟ್ಟಿನಲ್ಲಿ ಇದು ತಿರುವನ್ನು ಕಂಡುಕೊಂಡಿದೆ. ಹಾಗಾಗಿ ಹಲವಾರು ಕುಟುಂಬಗಳು ಈಗ ಬೀದಿಗೆ ಬರುವಂತ ಪರಿಸ್ಥಿತಿ ಉಂಟಾಗಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಕೋರ್ಟ್ ಯಾವ ರೀತಿಯಾದಂಥ ಒಂದು ತೀರ್ಪನ್ನು ನೀಡಬಹುದು ಅಂತ ಹೇಳಿ? ಕೋರ್ಟು ಆದಷ್ಟು ಬೇಗ ನಮಗೆ ಜನರ ಕೈಗೆ ಹಣ ಸಿಕ್ಕುವಂಥ ವ್ಯವಸ್ಥೆಯನ್ನು ಖಂಡಿತ ಕೋರ್ಟ್ ಮಾಡಿಯೇ ಮಾಡ್ತದೆ. ಯಾಕಂತ ಹೇಳಿದರೆ ಜಾಸ್ತಿ ದೂರ ಹೋಗಲ್ಲ, ವರ್ಷಗಟ್ಟಲೆ ಹೋಗಲ್ಲ. ಹೊಸ ವರ್ಷಕ್ಕೆ ಹೊಸ ವಿಷಯಗಳು ಕೇಳ್ತೇವೆ. ಅದು ಕೂಡ ಹೊಸ ವರ್ಷದ ಯುಗಾದಿ ಟೈಮಲ್ಲಿ ಒಳ್ಳೆಯ ಸುದ್ದಿಗಳು ಬಂದೇ ಬರುತ್ತೆ. ಜಾಸ್ತಿ ಏನು ಗ್ಯಾಪ್ ಇಲ್ಲ. ನಾವು ಹೇಳಿದಾಗೆ 1 ತಿಂಗಳು 2 ತಿಂಗಳಲ್ಲಿ ಆಗಲ್ಲ, ಒಂದು 6 ತಿಂಗಳ ಗ್ಯಾಪ್ ಒಳಗೆ ಇದು ಸಮಸ್ಯೆ ಕ್ಲಿಯರ್ ಆಗಬಹುದು ಅಂತೇಳಿ ನಮ್ಮ ಹೋರಾಟದ ಮುಖಾಂತರ ನಮ್ಮ ಮನವರಿಕೆ. ಅಂತಿಂತೂ ಗ್ಯಾರಂಟಿ ಇದು ಜಾಸ್ತಿ ಟೈಮ್ ತಗೊಳ್ಳುವ ಹಾಗೆ ಇಲ್ಲ. ಯಾಕೆಂದರೆ ಸುಭಾಷ್ ಚಂದ್ರ ಫೌಂಡೇಶನ್ ಅವರು ಇವಾಗಲೇ ಹೇಳಿದೆ, ನಮ್ಮ ಹತ್ರ ಹಣ ಇದೆ, ಸರಿಯಾದ ಲೆಕ್ಕಪತ್ರವನ್ನು ಕೊಟ್ಟರೆ ನಾವು ಅಗ್ರಿಗೋಲ್ಡಿನ ಮ್ಯಾನೇಜ್ಮೆಂಟನ್ನು ಪೂರ್ತಿ ನಾವು ತಗೊಳ್ತೇವೆ, ಸಿಬ್ಬಂದಿ ಸಮೇತ. ಲೆಕ್ಕಪತ್ರಗಳು ಕರೆಕ್ಟ್ ಆಗಿದೆಯಾ ಅಂತ ಈಗ ಲೆಕ್ಕಪತ್ರಗಳನ್ನು ಕೊಡ್ತಾ ಇಲ್ಲ ಇವರು, ಯಾರು ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ, ಈಗ ಸ್ವಲ್ಪ ಕೊಟ್ಟಿದ್ದಾರೆ, ಎಲ್ಲ ಕೊಡಲಿಲ್ಲ. ಅಂದ್ರೆ ಅದನ್ನು ಕೂಡ ಮುಚ್ಚಿಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಪ್ರಯತ್ನ ಮಾಡಿದ್ದಾರೆ. ಆದರೆ ಈಗ ನಮ್ಮ ಹೋರಾಟ ನೋಡಿ ಅವರೀಗ ಏನು ಮಾಡಬೇಕಂತ ತಿಳಿತಾ ಇಲ್ಲ. ಎರಡನೇದು, ಅವರ ಡೈರೆಕ್ಟರು, ಚೇರ್ಮನ್ ಸಮೇತ 22 ಡೈರೆಕ್ಟರ್ಗಳು ಜೈಲಿನಲ್ಲಿ ಇರುವುದರಿಂದ ಈಗ ಅವರಿಗೆ ಹೆದರಿಕೆ ಆಗಿದೆ. ಅದರಿಂದಾಗಿ ಅವರು ಕೊಡಬೇಕು. ಅದಲ್ಲದೇ ಇಲ್ಲಿಯ ಕರ್ನಾಟಕದ 12 ಡೈರೆಕ್ಟರ್ಗಳನ್ನು ಬಂಧಿಸಬೇಕಂತ ನಾವು ಈಗ ಕೋರ್ಟಿಗೆ ಮನವಿಯನ್ನು ಮಾಡಿದ್ದೇವೆ. ಅದೂ ಆದರೆ ಖಂಡಿತವಾಗಿ ಅವರು ಪೂರ್ತಿ ಡಾಟಾವನ್ನು ನಮ್ಗೆ ಕೊಡ್ತಾರೆ, ಮಾನ್ಯ ನ್ಯಾಯಾಲಯಕ್ಕೆ ಮುಟ್ಟಿಸ್ತಾರೆ. ಮಾನ್ಯ ನ್ಯಾಯಾಲಯಕ್ಕೆ ಡಾಟಾ ಕರೆಕ್ಟಾಗಿ ಬಂದರೆ 2-3 ತಿಂಗಳಲ್ಲಿ
ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ. ಹಾಗಾದ್ರೆ ಕರ್ನಾಟಕದ ಡೈರೆಕ್ಟರ್ಗಳು ಈಗ ಅಲ್ಲಲ್ಲಿ ತಿರುಗಾಡುವುದರಿಂದ ರಾಜ್ಯದ ಜನತೆಗೆ ಯಾವುದೇ ರೀತಿಯಾದಂತ ಆ ಒಂದು ಪರಿಹಾರ ಸಿಗ್ತಾ ಇಲ್ಲ ಅನ್ನುವಂಥದ್ದು ಹೇಳ್ಬೋದು. ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿದ್ದಂತಹ ಡೈರೆಕ್ಟರ್ಗಳು ಎಲ್ಲರೂ ಕೂಡ ಈಗ ಜೈಲಿನ ಪಾಲಾಗಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಇರುವಂತಹ ಡೈರೆಕ್ಟರ್ಗಳು ಈಗ ರಾಜಾರೋಷವಾಗಿ ಬೀದಿಯಲ್ಲಿ ತಿರುಗ್ತಾ ಇದ್ದಾರೆ. ಅದರ ಗ್ರಾಹಕರ ಹಣವನ್ನು ಉಪಯೋಗಿಸಿಕೊಂಡು ಈಗ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಗ್ರಾಹಕರ ಪರವಾಗಿ ಅವರ ಚಿಂತನೆ ಈಗ ಮಾಡ್ತಾ ಇಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಯಾವ ರೀತಿಯಾದಂತ ಒಂದು ವ್ಯವಸ್ಥೆಗಳ ಮುಖಾಂತರ ಹಣ ಒದಗಿಸಬಹುದು, ಅಂದ್ರೆ ಯಾವ ರೀತಿಯ ಮಾರ್ಗಗಳು ಈಗ ನೀವು ಕಂಡುಕೊಂಡಿದ್ದೀರಾ ಅಂತ ಹೇಳಿ? ಇವಾಗಲೇ ಹೇಳಿದಾಗೆ ಆಲ್ರೆಡಿ ಈಗ ಡಾಟಾ ನಾವು ಮಾನ್ಯ ಇದಕ್ಕೆ ಹೈಕೋರ್ಟಿಗೆ ಮುಟ್ಟಿಸಿದ್ದೇವೆ. ಅದೇ ಹೈಕೋರ್ಟ್ ಏನು ಹೇಳೋದಂದರೆ ಸಂಬಂಧಪಟ್ಟ ರಾಜ್ಯದ CIDಗಳು ಇನ್ವೆಸ್ಟಿಗೇಷನ್ ಮಾಡಿ ಅವರೊಂದು ಡಾಟಾ ಕೊಡಬೇಕು. ಅದು ಎರಡನ್ನು ತುಲನೆ ಮಾಡಿಕೊಂಡು ಯಾರ ಗ್ರಾಹಕರು ಕರೆಕ್ಟಾಗಿ ಅವರ ಐಡೆಂಟಿಫಿಕೇಷನ್ ಆದಮೇಲೆ ಹಣವನ್ನು ಕೊಡ್ತೇವೆ ಅಂತ ಅವರು ಹೇಳುವಂಥದ್ದು. ಅದಕ್ಕಾಗಿ ಏನಾಗಿದೆ ಅಂದರೆ ಪ್ರತಿಯೊಬ್ಬ ಗ್ರಾಹಕ ಕೂಡ ತಮ್ಮ ಬ್ಯಾಂಕ್ ಅಕೌಂಟಿನ ಒಂದು ಜೆರಾಕ್ಸು, ಆಧಾರ್ ಕಾರ್ಡಿನ ಒಂದು ಜೆರಾಕ್ಸು ಮತ್ತು ಬಾಂಡಿನ ಒಂದು ಜೆರಾಕ್ಸನ್ನು ನಮಗೆ ಮುಟ್ಟಿಸಿದರೆ ನಾವು ಅದನ್ನು ಡಾಟಾವನ್ನು ರೆಡಿ ಮಾಡಿಕೊಂಡು ಮಾನ್ಯ ಹೈಕೋರ್ಟಿಗೆ ಕೂಡ ಸಬ್ಮಿಟ್ ಮಾಡ್ತೇವೆ. ಜೊತೆಗೆ ಕರ್ನಾಟಕ CIDಗೆ ಸಬ್ಮಿಟ್ ಮಾಡ್ತೇವೆ. ಅವರು ಕೂಡ ಅದನ್ನು ಪರಿಶೀಲಿಸಿ ಕೋರ್ಟಿಗೆ ಸಬ್ಮಿಟ್ ಮಾಡಿದಾಗ ಕಾರ್ಯ ಸ್ವಲ್ಪ ಬೇಗದಲ್ಲಿ ಆಗುತ್ತೆ ಅಂತೇಳಿ ನಮಗೆ ಭರವಸೆ ಇದೆ. ಅಂದ್ರೆ ಈ ಕಾರ್ಯವನ್ನು ಕೂಡ ಏಜೆಂಟರ್ಗಳು ಅವರ ಸಹಾಯದಿಂದ ಗ್ರಾಹಕರನ್ನು ತಲುಪಿಸ್ತಾ ಇದ್ದೀರಾ ಅಂತ ನಿಮ್ಮ ಪರವಾಗಿ? ಹೌದು. ಅಂದ್ರೆ ನೀವೀಗ ಗ್ರಾಹಕರ ಮತ್ತು ಏಜೆಂಟರ್ಗಳ ಹಿತರಕ್ಷಣವಾಗಿ ಈ ಒಂದು ಸಂಘಟನೆಯನ್ನು ನಡೆಸ್ತಾ ಇದ್ದೀವಿ. ಹಾಗಾಗಿ ಈಗ ಗ್ರಾಹಕರಿಗೂ ಕೂಡ ಏಜೆಂಟರ್ಗಳು ಇಬ್ಬರಿಗೂ ಕೂಡ ರಕ್ಷಣೆ ನೀಡುವಂತ ಕೆಲಸ ನಿಮ್ಮಿಂದ ಆಗ್ತಾ ಇದೆ. ಅದೇ ರೀತಿಯಾಗಿ ಈ ಅಗ್ರಿಗೋಲ್ಡ್ ಒಂದು ಹಗರಣಗಳು ಬೆಳಕಿಗೆ ಬಂದ ಸಂದರ್ಭದಲ್ಲಿ ಪಲ್ಸ್ ಅನ್ನುವಂಥದ್ದು ಕೂಡ ಹಲವಾರು ಒಂದು ಪ್ರಕರಣ ಕೂಡ ನಡೀತು. ಹಾಗಾಗಿ ಎರಡೂ ಕೂಡ ಒಂದೇ ಅಂತ ಹೇಳುವಂತ ಮಾತನ್ನು ಕೂಡ ಕೇಳ್ತಾ ಇದ್ರು. ಹಾಗಾಗಿ ಇದಕ್ಕೆ ಅಗ್ರಿಗೋಲ್ಡ್ ಇದಕ್ಕೂ ಏನೇನು ಸಂಬಂಧ ಇಲ್ಲ. ಅದು ಬೇರೆನೆ, ಇದು ಬೇರೆನೆ. ನಮ್ಮದು ವ್ಯವಸ್ಥಿತವಾಗಿ ಹೋರಾಟ ನಾವು ಮಾಡುವುದರಿಂದ ಈಗ 75% ನಾವು ಯುದ್ಧವನ್ನು ಗೆದ್ದಿದ್ದೇವೆ. ಈಗ ಇರುವುದು ಏನಂದರೆ ಇದ್ದ ಆಸ್ತಿಯನ್ನು ತಗೊಳ್ಳಿಕ್ಕೆ ಒಬ್ಬ ಗಿರಾಕಿ ಬರಬೇಕು. ಅವನು ತಗೊಂಡು ಬಿಟ್ಟ ತಕ್ಷಣ ಎಲ್ರಿಗೂ ಗ್ರಾಹಕರಿಗೂ ಹಣ ಸಿಗ್ತದೆ. ಆದರೆ ಪಲ್ಸಲ್ಲಿ ಇನ್ನೂ ಆ ಪ್ರಗತಿ ಇನ್ನೂ ಆಗಲಿಲ್ಲ ಮತ್ತು ಅವರು ಹೋರಾಟವನ್ನು ಕೂಡ ಮಾಡ್ತಾ ಇಲ್ಲ. ನಮ್ಮದು ಇಷ್ಟು ಹೋರಾಟದ ಏನು ಗತಿ ಇದೆ ಅಷ್ಟು ತೀವ್ರ ಹೋರಾಟದ ಗತಿ ಅಲ್ಲಿ ಇನ್ನೂ ಬಂದಿಲ್ಲ. ನಿಧಾನಗತಿಯಲ್ಲಿ ನಡೀತಾ ಉಂಟು. ಅದಕ್ಕೆ ಒಬ್ಬ ನಾಯಕರದು ಲೀಡರ್ಸಿದು ಅವಶ್ಯಕತೆ ಇದೆ. ಅಲ್ಲಿ ಅವರು ನಮ್ಮನ್ನು ನೋಡಿಕೊಂಡು ಯಾರಾದರೂ ಮುಂದೆ ಬಂದು ಈ ಥರ ಹೋರಾಟವನ್ನು ಮಾಡಿದರೆ ಖಂಡಿತವಾಗಿ ಅವರಿಗೂ ಜಯ ಸಿಗುತ್ತೆ. ರಾಜನ್ ಅವರೇ, ಈಗ ಅಗ್ರಿಗೋಲ್ಡ್ ಇದೊಂದು ಪ್ರಕರಣ ಬಂದು ಕೆಲವೇ ದಿನಗಳೇನೂ ಆಗಲಿಲ್ಲ, ಹಲವಾರು ವರ್ಷಗಳಾಗ್ತಾ ಬಂತು. ಆದರೂ ಕೂಡ ರಾಜ್ಯದಲ್ಲಿ ಯಾಕೆ ಇದರ ಬಗ್ಗೆ ಇನ್ನೂ ಕೂಡ ಮೌನವನ್ನು ತಾಳಿದ್ದಾರೆ ಅಂತ? ಅಂದ್ರೆ ರಾಜ್ಯ ಸರ್ಕಾರ ಕೂಡ ಇದರ ಬಗ್ಗೆ ಬರ್ತಾ ಇಲ್ಲ, ಇನ್ನಿತರ ಸಂಘಟನೆಗಳು ಕೂಡ ಎದ್ದೇಳ್ತಾ ಇಲ್ಲ, ನೀವು ಮಾತ್ರ ಅದಕ್ಕೆ ಸಂಬಂಧಪಟ್ಟವರು ಮಾತ್ರ ಎದ್ದೇಳ್ತಾ ಇದ್ದೀರಾ. ಅಂದ್ರೆ ಗ್ರಾಹಕರು ಮೋಸಗೊಂಡು ಮನೆಯಲ್ಲೇ ಸುಮ್ಮನೆ ಕೂತಿದ್ದಾರೆ. ಇಲ್ಲ, ಗ್ರಾಹಕರು ಸುಮ್ಮನೆ ಕೂತಿಲ್ಲ, ಏಜೆಂಟ್ಗಳ ಹತ್ರ ಹೋಗಿ ಕೇಳ್ತಾ ಇದ್ದಾರೆ. ಅವರ ಬಳಿ ಮಾತ್ರ ಕೇಳುವುದು. ಈಗ ಯಾಕಂತ ಹೇಳಿದರೆ ಸಂಘಟನೆ ಇದೆ, ಇಲ್ಲ ಅಂತ ಹೇಳಿಲ್ಲ. ನಾವು 30 ಜಿಲ್ಲೆಯಲ್ಲಿ ಕೂಡ ಸಂಘಟನೆ ಮಾಡಿದ್ದೇನೆ. 9 ರಾಜ್ಯದಲ್ಲಿ ನಮ್ಮ ಅಂಡಲ್ ರಮೇಶ್ ಬಾಬು ಅವರು ಮಾಡಿದ್ದಾರೆ. ಆ ಪ್ರಯತ್ನದಿಂದ ಇವತ್ತೊಂದು ಹಂತಕ್ಕೆ ಬಂದಿದೆ. ಸಂಘಟನೆ ಇಲ್ಲ ಅಂತ ಹೇಳಿಲ್ಲ. ಸಂಘಟನೆ ನಾವು BMS ಜೊತೆ ಗೂಡಿ ಇದನ್ನು ಮಾಡ್ತಾ ಇದ್ದೇವೆ. ಹೋರಾಟ ನಿಮ್ಮದೇ ಸಂಘಟನೆ ಇದೆ, ಆದ್ರೆ ಬೇರೆ ರೀತಿಯಾದಂತಹ ಸಂಘಟನೆಗಳು ನಿಮ್ಮ ಜೊತೆ ಕೈ ಜೋಡಿಸ್ತಾ ಇಲ್ಲ. ಯಾಕಂತ ಹೇಳಿದರೆ ನಮಗೆ ಬೇರೆ ಸಂಘಟನೆ ಜೊತೆ ಕೈ ಜೋಡಿಸುವ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದರೆ ಇದು BMS ಅಂತ ಹೇಳಿದರು ರಾಜ್ಯ ಇಡೀ ದೇಶದಲ್ಲೇ ಫಸ್ಟ್ ಸ್ಥಾನದಲ್ಲಿದೆ. ಆವಾಗ ನಮಗೆ ಬೇರೆಯವರ ಅವಶ್ಯಕತೆ ಇಲ್ಲ. ನಾವು ಕೆಲವರು ಏನು ಮಾಡ್ತಾರೆ, ಒಂದು ಸಂಘಟನೆ ಮಾಡ್ತಾರೆ, ಇನ್ನೊಂದರ ಜೊತೆ ಹೋಗ್ತಾರೆ, ಅಲ್ಲಿ ಡಿವೈಡ್ ಆಗುತ್ತೆ. ನಾವು ಒಂದೇ ಸಂಘಟನೆ, ಒಂದೇ ಇದು ಗುರಿ, ಕಸ್ಟಮರ್ದು ದುಡ್ಡು ಸಿಕ್ಬೇಕು ಅಷ್ಟೇ, ಬೇರೆ ಯಾವುದಿಲ್ಲ. ನ್ಯಾಯ ಅಂದ್ರೆ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ತೀರ್ಪಿಗೋಸ್ಕರ ಕಾಯ್ತಾ ಇದ್ದೀವಿ. ಎಸ್, ಅಂದ್ರೆ ಆ ತೀರ್ಪು ಯಾವ ರೀತಿಯಾಗಿ ಬರ್ಬೋದು ಅನ್ನುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗಿದೆ. ಆದ್ರೆ ಈಗ ಚುನಾವಣೆ ಹೊತ್ತು ಬಂದಿದೆ, ಚುನಾವಣೆ ಸಂದರ್ಭಕ್ಕೂ ಮತ್ತು ಈ ಒಂದು ನ್ಯಾಯಾಲಯದ ತೀರ್ಪಿಗೆ ಏನಾದ್ರೂ ಸಂಬಂಧ ಇರ್ಬೋದಾ ಅಂತ ಹೇಳಿ? ಇಲ್ಲ. ಆ ಸಮಯದಲ್ಲಿ ತಿರುವನ್ನು ಕಂಡುಕೊಳ್ಳುವಂತ ಪ್ರಯತ್ನವನ್ನು ಏನಾದ್ರೂ ರಾಜ್ಯ ಸರ್ಕಾರ ಮಾಡ್ಬೋದಾ ಅಂತ ಹೇಳಿ? ರಾಜ್ಯ ಸರ್ಕಾರ ಪ್ರಯತ್ನವನ್ನು ಮಾಡ್ಬೋದು. ಯಾಕೆಂದರೆ ಚುನಾವಣೆ ಹತ್ತಿರ ಬಂದಿದ್ದರಿಂದ ವೋಟರ್ಸನ್ನು ಸೆಳೆಯಲಿಕ್ಕೆ ಸಲುವಾಗಿ ನಾವು ಈ ಥರ ಮಾಡ್ತೇವೆ ಅಂತೇಳಿ ಏನನ್ನಾದ್ರು ಮಾಡ್ಬೋದು. ನಾವು ಕೂಡ ಅದು ಮಾಡಿದರೆ ನಮಗೆ ಒಳ್ಳೆಯದಾದರೆ ನಾವು ಅದಕ್ಕೆ ಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಅದು ರಾಜ್ಯ ಸರ್ಕಾರವಾಗಲಿ, ಕೇಂದ್ರ ಸರ್ಕಾರವಾಗಲಿ, ಅಥವಾ ಯಾವುದೇ ರಾಜಕೀಯ ಪಕ್ಷವಾಗಲಿ ನಮಗೆ ಬೆಂಬಲವನ್ನು ಕೊಟ್ಟು, ನಮ್ಮ ಉದ್ದೇಶ ಏನಂದರೆ ಕಟ್ಟಕಡೆಯ ಸದಸ್ಯನಿಗೆ ಅವನ ಹಣವನ್ನು ಮುಟ್ಟಿಸುವಂಥದ್ದು.
ಅದಕ್ಕೆ ಯಾವುದೆಲ್ಲ ಪ್ರಯತ್ನ ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಯಾರೆಲ್ಲ ಬಂದು ನಮಗೆ ಕೈ ಜೋಡಿಸ್ತಾರೆ ನಾವು ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಅಂದ್ರೆ ಇದು ಆಂಧ್ರದಲ್ಲಿ ಹುಟ್ಟಿ ಬೆಳೆದಂಥದ್ದು, ಆದ್ರೆ ಈಗ ಆಂಧ್ರ ಗೌರ್ಮೆಂಟ್ ಇದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡ್ತಾ ಇದೆ ಅಂತ ಈ ವಿಷಯದ ಕುರಿತು? ಕೊಡ್ತಾ ಇದೆ. ಏನಂತೇಳಿ ತುಂಬ ಪ್ರೋತ್ಸಾಹ ಕೊಡ್ತಾರೆ. ಈಗ ಸತ್ತವರಿಗೆ ಆತ್ಮಹತ್ಯೆ ಮಾಡಿಕೊಂಡವರಿಗೆ 5 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ. ಸುಮಾರು ಒಂದು 100 ಜನರಷ್ಟು ಇದು ಪರಿಹಾರ ಕೊಟ್ಟಾಗಿದೆ. ಗೌರ್ಮೆಂಟ್ ಸಂಪೂರ್ಣವಾಗಿ ಸಪೋರ್ಟ್ ಇದೆ, ಕೇವಲ ಕಂಪನಿ ಮಾತ್ರ ಅದನ್ನು ಮುಚ್ಚುಮರೆ ಮಾಡ್ತಾ ಇದೆ. ಆಂಧ್ರದಲ್ಲಿ ಇನ್ನೊಂದು ಪ್ರಯತ್ನ ಕೂಡ ಮಾಡಿದ್ರು ಅವರು. ಆಂಧ್ರ ಮತ್ತು ತೆಲಂಗಾಣ ತಕ್ಷಣ 2 ಕ್ಯಾಪಿಟಲ್ ಬೇರೆ ಬೇರೆ ಆಗುತ್ತೆ ಅಂತ ಸುದ್ದಿ ಇತ್ತು. ಸೊ ಇವರು ಅಮರಾವತಿ ಅಂತ ಅಲ್ಲಿ ಈ ಅಗ್ರಿಗೋಲ್ಡಿಗೆ ಸಂಬಂಧಪಟ್ಟ ಜಾಗ ಏನಾದಿದ್ರೆ ಅದನ್ನು ತಗೊಂಡು ಅಲ್ಲಿ ಕ್ಯಾಪಿಟಲ್ ಮಾಡುವಂಥ ಒಂದು ಚಂದ್ರಬಾಬು ನಾಯ್ಡು ಪ್ರಯತ್ನವನ್ನು ಮಾಡಿದರು. ಆದರೆ ಮಾನ್ಯ ಹೈಕೋರ್ಟು 5 ವರ್ಷದ ತನಕ ಕ್ಯಾಪಿಟಲ್ ಒಂದೇ ಇರಬೇಕು, ಹೈದರಾಬಾದೇ ಇರಬೇಕು 2 ರಾಜ್ಯಗಳಿಗೆ. ಹಾಗೆ ಆರ್ಡರ್ ಆದ್ರಿಂದ ಈಗ ಆ ಪರಿಸ್ಥಿತಿ ಇಲ್ಲ. ಇಲ್ಲದ್ರೆ ನಮ್ಮದು ಕೆಲಸ ಬೇಗ ಆಗ್ತಿತ್ತು. ಅಲ್ಲಿಯ ಗೌರ್ಮೆಂಟು ಸಾಕಷ್ಟು ಪ್ರಯತ್ನವನ್ನು ಮಾಡಿದೆ. ಅದಕ್ಕೆ ತುಲನೆ ಮಾಡಿದರೆ ಕರ್ನಾಟಕ ಗೌರ್ಮೆಂಟು ಅಷ್ಟು ಸ್ಪೀಡಲ್ಲಿ ಸ್ಪಂದನೆ ಮಾಡಲಿಲ್ಲ. ಅಂದ್ರೆ ಕರ್ನಾಟಕ ಗೌರ್ಮೆಂಟ್ ಇದಕ್ಕೆ ಮಂದಗತಿಯ ಒಂದು ಉತ್ತರವನ್ನು ನೀಡ್ತಾ ಇದೆ. ಆದ್ರೆ ಕೇಂದ್ರದ ಯಾವ ರೀತಿಯಾದಂಥ ಉತ್ತರ ಇದೆ ಇದಕ್ಕೆ? ಕೇಂದ್ರದಲ್ಲಿ ಈಗ ಕೇಂದ್ರದ ಇವರೇ ಯಾರು ಸುಭಾಷ್ ಚಂದ್ರ MP ಇದ್ದಾರೆ, ಅವರು BJPಯ MP. ಅವರು ನಮ್ಮೆಲ್ಲ ಪ್ರೆಷರ್ನಿಂದಾಗಿಯೇ ಈಗ ಮುಂದೆ ಬಂದು ನಾನು ತಗೊಳ್ತೇನೆ ನಾನ್ ಪ್ರಾಫಿಟೇಬಲ್ ಆರ್ಗನೈಸೇಷನ್ ಮುಖಾಂತರ ಆ G ಗ್ರೂಪ್ ಇದು ಕಂಪನಿ G TVದು. ಸೊ ನಾವು ಅವ್ರು ಮುಂದೆ ಬಂದಿದ್ದಾರೆ. ಮುಂದೆ ಬಂದು ಇವಾಗಲೇ ಯಾವುದೇ ಟ್ರಾನ್ಸಾಕ್ಷನ್ ಆಗಲಿಲ್ಲ, ಅದು 10 ಕೋಟಿ ನಾವು ಇವಾಗಲೇ ಡೆಪಾಸಿಟ್ ಇದ್ದಾರೆ. ನಾವು ಈಗ ಮನವಿ ಮಾಡಿದಾಗ 1,000 ಕೋಟಿ ಕೊಡುವಂತ ಅವರು ಭಾರಿ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೂಡ ಮಾಡಿದ್ದಾರೆ. ಒಂದೇ ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ತೀವ್ರಗತಿಯಲ್ಲಿ ಸ್ಪಂದನೆಯನ್ನು ಮಾಡಿದರೆ ನಿಜಕ್ಕೂ ಇದು ಬೇಗ ಕೆಲಸ ಆಗ್ತದೆ. ರಾಜನ್ ಅವರೀಗ ಕೆಲವೀಗ ಮನೆಯಲ್ಲಿ ಈಗ ಅವರಷ್ಟಕ್ಕೆ ಕೂತು ಆ ಬಾಂಡ್ಗಳನ್ನಿಟ್ಟು ಸುಮ್ಮನೆ ಕೂತಿರ್ತಾರೆ, ಅವರಿಗೆ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಅದರ ಕುರಿತಾಗಿ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನೀವು ಯಾವ ರೀತಿಯಾಗಿ ಹೇಳ್ಬೋದು ಅಂತ? ಅಂದ್ರೆ ಕೆಲವರಿಗೆ ಇನ್ನೂ ಕೂಡ ಏನಂತ ಗೊತ್ತಿಲ್ಲ, ಬಾಂಡನ್ನು ಇಟ್ಟಿರ್ತಾರೆ, ಅವ ಏಜೆಂಟ್ಗಳು ತಂದು ಕೊಡ್ಬೋದೋ ಏನೋ ಅಂತ ಇನ್ನೂ ಕಾಯ್ತಾ ಇದ್ದಾರೆ ಅಷ್ಟೇ, ಕಾದು ಕುಳಿತಿದ್ದಾರೆ. ಆದ್ರೆ ಅವರಿಗೆ ಯಾವ ರೀತಿಯಾದಂಥ ಪ್ರೊಸೀಜರ್ಗಳಿದೆ ಮುಂದಿನ ದಿನಗಳಲ್ಲಿ? ಇದಕ್ಕೆ ಏಜೆಂಟ್ಗಳಿಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಇನ್ನು ಮುಂದೆ ಇದನ್ನು ನಾವು ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮಂಥ ಮಾಧ್ಯಮಗಳಲ್ಲಿ ಜನರ ಮನೆ ಮುಟ್ಟುವ ಕೆಲಸವನ್ನು ನಾವು ಮಾಡ್ತೇವೆ. ಅದರ ಮುಖಾಂತರ ಅಲ್ಲಿ ಒಂದು ಮೀಟಿಂಗ್ ಮಾಡಿ, ಇನ್ನು ನಾವೀಗ ಸಾಧಾರಣ ಮಾಡ್ತಿದ್ದ ಗ್ರಾಹಕರನ್ನು ಮತ್ತು ಏಜೆಂಟರನ್ನು, ಇನ್ನು ಗ್ರಾಹಕರದೇ ಒಂದು ಗುಂಪನ್ನು ಕರೆದು ನಾವು ಒಂದು ಮೀಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಪತ್ರಿಕಾಗೋಷ್ಠಿಯನ್ನು ಕರೆದು ಎಲ್ಲ ಗ್ರಾಹಕರು ಬರಬೇಕು ಈ ಥರ ಅಂತೇಳಿ ಹಳ್ಳಿಯಲ್ಲಿ ಎಷ್ಟು 30 ಜಿಲ್ಲೆ, ಕರ್ನಾಟಕದ ಎಷ್ಟು ಜಿಲ್ಲೆ ಇದೆ ಅಲ್ಲಿ ಎಲ್ಲ ಹೋಗಿ ಮೀಟಿಂಗ್ ಮಾಡಿ ಗ್ರಾಹಕರನ್ನು ನಮ್ಮ ಕಡೆ ಸೆಳೆಯುತ್ತೇವೆ. ಅಂದರೆ ದೇಶಾದ್ಯಂತ ಈಗ ನಿಮ್ಮ ಗ್ರಾಹಕರ ಮತ್ತು ಏಜೆಂಟ್ಗಳ ಹಿತರಕ್ಷಣೆಯನ್ನು ನಡೆಸ್ತಾ ಇದ್ದೀರಾ, ಹಾಗಾಗಿ ಎಲ್ಲರೂ ಕೂಡ ಒಟ್ಟಾಗಿ ಕೈ ಜೋಡಿಸಿ ಈ ಒಂದು ಹೋರಾಟವನ್ನು ನಡೆಸ್ತಾ ಇದ್ದೀರಾ ಅಂತ. ಹಾಗಾಗಿ ಇದಕ್ಕೆ ಸಂಪೂರ್ಣವಾದ ಜಯ ಸಿಕ್ಕಿದ್ರೆ ಎಲ್ಲ ರಾಜ್ಯಕ್ಕೂ ಕೂಡ ಸಿಗ್ಬೇಕಾಗ್ತದೆ. ಹೌದು, ಎಲ್ಲ ರಾಜ್ಯದ ಎಲ್ಲ ಕಟ್ಟಕಡೆಯ ಸದಸ್ಯನಿಗೂ ಅವನ ಹಣ ಮುಟ್ಟುತ್ತೆ ಒಂದ್ಸಲ ಇದಾದ್ರೆ. ಕಾರ್ಯಕ್ರಮದ ಕೊನೆಯದಾಗಿ ಕೆ ನಾರಾಯಣ ಶೆಟ್ಟಿ ಅವರು ಏನು ಹೇಳ್ತೀರಾ ಗ್ರಾಹಕರಿಗೋಸ್ಕರ ಅಥವಾ ವೀಕ್ಷಕರಿಗೋಸ್ಕರ? ನಿಮ್ಮ ಏನೆಲ್ಲ ತೊಂದರೆ ಆಗಿದೆ ಈ ಹಿಂದೆ, ಅದಕ್ಕೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯಾದಂಥ ಪರಿಹಾರಗಳು ಸಿಗ್ಬೋದು ಅಂತ ಹೇಳಿ? ಈ ಸ್ಥಿತಿಯಲ್ಲಿ ನಾನು ಹೇಳೋದೇನೆಂದರೆ, ನಾಣ್ಯ ಕೇಂದ್ರ ಸರ್ಕಾರಕ್ಕೂ ಹಾಗೂ ರಾಜ್ಯ ಸರ್ಕಾರಕ್ಕೂ ನಾವು ಇವಾಗಲೇ ಮನವಿಯನ್ನು ಕೊಟ್ಟಿದ್ದೇವೆ. ಇಂಥ ಬ್ಲೇಡ್ ಕಂಪನಿಯನ್ನು ಬರದಾಗೆ ಮೊದಲೇ ಅದು ಚುಗುರಿನಲ್ಲೇ ಚೂಟಬೇಕು ಅಂತ ನಾವು ಮನವಿಯನ್ನು ಸಾಕಷ್ಟು ಮಾಡಿದ್ದೇವೆ. ಆದ್ರೂ ಮತ್ತೆ ನಡೀತಾ ಇದೆ. ಅದಕ್ಕೆ ನಾವು ಮಾನ್ಯ ಸದಸ್ಯರುಗಳಿಗೆ ಏನು ಹೇಳುವುದೆಂದರೆ, ಅವರು ಜಾಗೃತೆ ವಹಿಸಬೇಕು. ಇಂಥ ಕಂಪನಿಗಳು ಬಂದಾಗ ಅದರ ಪೂರ್ವಾಪರವನ್ನು ವಿಚಾರಿಸಬೇಕು. ಅವರು ಜಾಸ್ತಿ ಬಡ್ಡಿ ದರ ಕೊಡ್ತೇವೆ ಅಂತೇಳಿ ಮೋಸ ಹೋಗಬಾರ್ದು. ಜಾಗೃತಿಯನ್ನು ಇನ್ನೂ ಮಾಡಬೇಕು. ಅವರು ಜಾಗೃತರಾಗಬೇಕು, ಅವರ ನೆರೆಹೊರೆಯವರನ್ನು ಸಂಬಂಧಿಕರನ್ನು ಕೂಡ ಜಾಗೃತ ಮಾಡಬೇಕು. ಇಂಥ ಕಂಪನಿಯನ್ನು ಮಾಡಲಿಕ್ಕೆ ಬಿಡಬಾರ್ದು. ಆವಾಗಲೇ ಅದನ್ನು ಸಂಬಂಧಪಟ್ಟ ಇಲಾಖೆಗೆ ತಿಳಿಸಬೇಕು. ನಾವು ಕೂಡ ಈಗ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದೇನೆಂದರೆ, ಇಂಥ ಕಂಪನಿಗಳ ಬಗ್ಗೆ ಒಂದು ಕಠಿಣವಾದ ಒಂದು ಕಾನೂನನ್ನು ರೂಪಿಸಿ ಇಂಥ ಕಂಪನಿಗಳು ಮುಂದೆ ಮಾಡದಾಗೆ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ಅದಕ್ಕೆ ಸಕಾರಾತ್ಮಕವಾಗಿ ಕೇಂದ್ರ ಸರ್ಕಾರ ಸ್ಪಂದಿಸಿದೆ. ಸೊ ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಕಾನೂನು ಬರಬಹುದು. ರಾಜನ್ ಅವರೇ, ಕೊನೆಯದಾಗಿ ಏನು ಹೇಳ್ತೀರಾ? ಕೊನೆಯದಾಗಿ ಹಣ ಎಲ್ಲ ಗ್ರಾಹಕರದು ಅವರವರ ಬ್ಯಾಂಕ್ ಅಕೌಂಟಿಗೆ ತಲುಪುವುದು ಅಂತಿದ್ದು ನಿಜ, ಅದರಲ್ಲಿ 2 ಮಾತಿಲ್ಲ. ಅಂದ್ರೆ ಗ್ರಾಹಕರಿಗೆ ಯಾವುದೇ ರೀತಿಯಾದಂತ ಚಿಂತೆ ಬೇಡ. ಒಂದು 6 ತಿಂಗಳು ಕಾದು ಕುಳಿತರೆ ಇಷ್ಟು ಹೊತ್ತು ನೀವು ಕಾದು ಕುಳಿತದಕ್ಕೆ ಒಂದು, ಆದರೆ ದಾಖಲೆ ಬೇಕು.
ಎಲ್ಲ ದಾಖಲೆ ಎಲ್ಲ ಗ್ರಾಹಕರು ಅವರ ಸಂಬಂಧಪಟ್ಟ ದಾಖಲೆಗಳನ್ನು ಅವರು ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಮತ್ತು ಎಲ್ಲ ಗ್ರಾಹಕರು ಅವರವರು ಬಾಂಡ್, ಈಗ ನಮಗೆ ಗೊತ್ತಿಲ್ಲ ಯಾರ ಬಾಂಡ್ ಇದೆ ಎಷ್ಟಿದೆ ಅಂತೇಳಿ, ಅವರು ವೆಬ್ಸೈಟಲ್ಲಿ ಹೋಗಿ ಅದನ್ನು ಚೆಕ್ ಮಾಡಬೇಕು. ಅವರಿಗೆ ಗೊತ್ತಿಲ್ಲದಿದ್ದರೆ ಭಾರತೀಯ ಮದ್ದೂರು ಸಂಘವನ್ನು ಅವರು ಕಾಂಟ್ಯಾಕ್ಟ್ ಮಾಡಿಕೊಂಡು ನನ್ನ ಬಾಂಡು ಅಲ್ಲಿ ಅಕೌಂಟ್ ಆಗಿದಾ ಅದನ್ನು ನೋಡಬೇಕು. ಆಗದಿದ್ದರೆ ಸಂಬಂಧಪಟ್ಟ ಫಾರ್ಮು ಅಲ್ಲಿ ಭಾರತೀಯ ಮದ್ದೂರು ಸಂಘದಲ್ಲಿ ಕೊಡ್ತಾರೆ, ಅದನ್ನು ಫಿಲ್ ಮಾಡಿ ನಾವು ಅದನ್ನು ಮಾನ್ಯ ಹೈಕೋರ್ಟಿಗೆ ಪ್ಲಸ್ CID ಡಿಪಾರ್ಟ್ಮೆಂಟ್ಗೆ ನಾವು ಮುಟ್ಟಿಸ್ತೇವೆ. ಅಂದ್ರೆ ಈಗ ಎಲ್ಲಾ ಗ್ರಾಹಕರ ಡೀಟೇಲ್ಸ್ಗಳು ನಿಮ್ಗೆ ಈಗ ದೊರಕಲಿಲ್ಲ, ಕೇವಲ 50% ಅಷ್ಟು ಮಾತ್ರ ದೊರಕಿದೆ. ಹಾಗಾಗಿ ಕಂಪ್ಲೀಟ್ ನಿಮ್ಮ ಮನೆಗಳಲ್ಲಿ ಕೂಡ ಇರುವಂತಹ ಎಲ್ಲಾ ಬಾಂಡ್ಗಳನ್ನು ಮೊದಲಾಗಿ ಅದನ್ನು ಹೋಗಿ ಸಬ್ಮಿಟ್ ಮಾಡಿ ನಿಮ್ಮ ಹೆಸರು ಅಥವಾ ನಿಮ್ಮ ಅಕೌಂಟ್ ಇದೆಯಾ ಅನ್ನುವಂಥದ್ದನ್ನು ಪರಿಶೀಲಿಸಬೇಕಾಗಿದೆ. ಅದು ಮೂಲ ದಾಖಲೆ ತರುದು ಬೇಡ, ಜೆರಾಕ್ಸ್ ಪ್ರತಿ ತಂದು ಕೊಟ್ಟರೆ ಸಾಕು. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮವನ್ನು ಹಂಚಿಕೊಂಡಂತ ನಾರಾಯಣ್ ಶೆಟ್ಟಿ ಮತ್ತು ರಾಜನ್ ಅವರಿಗೆ ಕೊನೆಯದಾಗಿ ಧನ್ಯವಾದ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಗ್ರಾಹಕರಿಗೆ ಯಾವ ರೀತಿಯಾದಂತಹ ಮೋಸಗಳಾಗಿದೆ, ಒಂದು ಹೊರ ರಾಜ್ಯದಲ್ಲಿ ಹುಟ್ಟಿಕೊಂಡಂತ ಸಂಸ್ಥೆಯಿಂದ ರಾಜ್ಯದಲ್ಲಿ ಬೆಳೆದು ನಿಂತು ದೇಶಾದ್ಯಂತ ಎಲ್ಲಾ ಗ್ರಾಹಕರು ಮೋಸ ಹೋಗಿ ಇಂದಿನ ದಿನಗಳಲ್ಲಿ ಹಲವಾರು ಕುಟುಂಬಗಳು ಬೀದಿ ಪಾಲಾಗುವಂತ ಪರಿಸ್ಥಿತಿಗಳು ಕೂಡ ಬಂದಾಗಿದೆ. ಹಾಗಾಗಿ ಇನ್ನೇನು 6 ತಿಂಗಳು ಕಾದು ಕುಳಿತರೆ ನಿಮ್ಮ ಮನೆಯಲ್ಲಿರುವಂತಹ ಅಥವಾ ನಿಮ್ಮಲ್ಲಿರುವಂತಹ ಬಾಂಡ್ಗಳನ್ನು ಮೊದಲಾಗಿ ಹೋಗಿ ಸಬ್ಮಿಟ್ ಮಾಡಿ ನಿಮ್ಮ ಒಂದು ಅಕೌಂಟ್ ಅದಕ್ಕೆ ಲಿಂಕ್ ಆಗಿದೆಯಾ ಅನ್ನುವಂಥದ್ದನ್ನು ಮೊದಲಾಗಿ ಪರಿಶೀಲಿಸಿಕೊಳ್ಳಿ ಎಲ್ಲ ಗ್ರಾಹಕರು. ಆಮೇಲೆ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ತೀರ್ಪಿನ ಮುಖಾಂತರ ನಿಮಗೆ ದೊರಕಬೇಕಾದಂಥ ಎಲ್ಲ ಹಣಗಳು ಆದಷ್ಟು ಶೀಘ್ರವೇ ನಿಮ್ಮ ಬಳಿ ದೊರಕ್ತದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆದಂಥ ಅತಿಥಿಗಳು ನೀಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ TV.